ಶ್ರೀಶಕ್ತಿ ನವೋದಯ ಸಂಜೀವಿನಿ ಸಂಘಗಳಿಲ್ವಾ? ಇದೆ ಸರ್. ಇದ್ದೀರಾ ನೀವು ಅದರಲ್ಲಿ? ಇದ್ದೀವಿ ಸರ್. ಅದರಲ್ಲಿ ಸಂಘದ ನಿಯಮ ನಿಮ್ಗೆ ಗೊತ್ತಿದೆಯಾ? ಯಾವ ತರ ತಿಂಗಳಿಗೊಮ್ಮೆ ಕಟ್ಟುವಂತದ್ದು, ಸಬ್ಸಿಡಿ ಹಣ ಬರ್ತದೆ, ಪಾಸ್ ಪುಸ್ತಕ ಕೊಡ್ತಾರೆ. ಅದೇ ತರ ಇದು ಕೂಡ ಇರ್ಬೇಕಾಗಿರೋದು. ನಿಮಗೆ ಮೋಸ ಮಾಡಿದ್ದಾರೆ, ಸುಳ್ಳು ಹೇಳಿ ಅದು ಬೇರೆ ಇದು ಬೇರೆ ಅಂತ ಹೇಳಿ ಸುಳ್ಳು ಹೇಳಿದಾರಲ್ಲ. ಇದೆಲ್ಲ ಯಾಕೆ ನಮ್ಮ ಗ್ರೂಪಿಗೆ ಹಾಕ್ತೀರಾ, ಸುಮ್ನೆ ಹಾಕ್ತಿರಲ್ಲ ಅಂತ ಹೇಳಿದ್ರು ಮೇಡಮ್ ಸರ್. ಇದೆಲ್ಲ ಹಾಕ್ತೀರಾ ಹೆಗ್ಗಡೆಯವ್ರ ಮೇಲೆ ನೀವು ಅಂತ ಅವ್ರನ್ನ ಅಲ್ಲಿಂದ ಮೆಸೇಜ್ ಹಾಕಿದ್ರು, ವಾಯ್ಸ್ ಮೆಸೇಜ್. ಆಮೇಲೆ ಪುನಃ ಗ್ರೂಪಿಗೆ ಹಾಕ್ತಿಂತ ಹೇಳ್ಬಿಟ್ಟು ನಮ್ಮ ಗ್ರೂಪ್ ಲಿಫ್ಟ್ ಮಾಡಿದ್ದಾರೆ ಸರ್. ಲಿಫ್ಟ್ ಮಾಡಿದ್ದಾರೆ. ಅಂದ್ರೆ ನಿಮ್ಮನ್ನು ಸಂಘದಿಂದ ಹೊರಗೆ ಹಾಕಿದಾಗೆ ಲಿಫ್ಟ್ ಮಾಡಿದ್ದಾರೆ. ಇನ್ನು ನೀವು ಕಟ್ಟುವ ಅವಶ್ಯಕತೆ ಇಲ್ಲ. ನೀವು ಅಲ್ಲಿ ಇಲ್ಲಿ ನಮಗೆ ಕಂಪ್ಲೇಂಟ್ ಅದು ಮಾಡಿದ್ರೆ ಅದೇನೋ GPS ಏನೋ ಇದಿದೆ ಅಂತೆ, ಅದು ಗೊತ್ತುಂಟ ನಿಮಗೆ ಅಂತ ಕೇಳಿದ್ರಂತೆ. ನಮ್ಮ ಮೇಲೆ ಏನಾದ್ರು ಈಗ ಕೇಸ್ ಗೀಸ್ ಮಾಡಿದ್ರೆ ನಾವು ಆ ಸ್ಪ್ರೇನ ಅವ್ರ ಮಕ್ಕದ ಮೇಲೆ ಎಸಿತೀವಿ ಅಂತ ಹೇಳಿದಂತೆ. ಗಾಡಿಗಳು ಎಲ್ಲೆಲ್ಲ ಹೋಗ್ತವೆ, ಈಗ ಹೇಳ್ದವ್ರು ಎಲ್ಲೆಲ್ಲ ಹೋಗ್ತದೆ ಅದನ್ನ ನಾವು ಇದ್ ಮಾಡ್ತೀವಿ ಅಂತ. ಯಾರೋ ನಮ್ಮ ಸುದ್ದಿಗೆ ಬಂದ್ಬಿಟ್ರೆ ನಾವು ಆ ಸ್ಪ್ರೇ ಹಾಕಿ ಅವ್ರು ಏನಾರು ಮಾಡಿಬಿಡ್ತೀವಿ ಅಂತ ಹೇಳಿದ್ರೆ ಸರ್. ಆ ತರ ಹೆದರ್ಸಿದ್ರಂತೆ. ಅವ್ರು ಇವಾಗ ಪುಷ್ಪಲತವ್ರು ಇವಾಗ ಹೇಳಿ ಸರ್. ಯಾವ ಮಾನವೀಯತೆ ಇಲ್ಲದ ಜಾತಿಯವರವರು ನೇರವಾಗಿ ಅವ್ರು ಹೇಳೋದು ಕರೆಕ್ಟ್. ಅದು GPS ಪ್ರಕಾರ ಗಾಡಿಯಲ್ಲಿ ಇಟ್ಟಿಟ್ಟು ಆಕ್ಷನ್ ಲೈಸ್ ಸಾಯಿಸೋ ಕೆಲಸ ಮಾಡ್ತಾ ಇದ್ದಾರೆ. ಇನ್ನೂ ಜನ ಎಚ್ಚೆತ್ಕೊಳ್ಳಿ. ಈ ರೀತಿಯಲ್ಲಿ ಕೊಲೆ ಮಾಡೋ ಸಂಚು ಇವಾಗ ಅವ್ರು ನಡೀತಾ ಇದೆ. ಈ ರೀತಿಯಲ್ಲಿ ಆಕ್ಷನ್ ಡೆತ್ ಆಗುವಾಗ ಆಕ್ಷನ್ ತಾನೇ ಡೆತ್ ಆಗಿರೋದು, ಆಯ್ತು ಇನ್ಶೂರ್ ಪಾಸ್ ಮಾಡೋದು, ತಗೊಳ್ಳೋದು, ಬರೋದು, ನಿಮಗೆ ಒಂದು ತೋರಿಸೋದು, ಇದಕ್ಕೊಂದು ಸೈನ್ ಮಾಡಿ ಅಂತ ಹೇಳಿ ದುಡ್ಡು ತಗೊಂಡು ಇದೇ ಆಗ್ತಾ ಇರೋದು. ನೀವು ನಾ ಕಟ್ಟೋದಿಲ್ಲ, ನೀವು ಮಾಡೋದು ಮಾಡಿ ಕೋರ್ಟಿಗೆ ಹಾಕಿ ಅಂತ ಹೇಳಿದೆ. ಇಲ್ಲಿ ಲಲಿತಾ ಅಂತ ಬಿಟ್ಟು ಗ್ರೂಪ್ ಇದು ಇರ್ತಾರೆ, ಅವ್ರದ್ದು ಕ್ಲೋಸ್ ಆಗಿದೆ. ಅದೀಗ ಅವರಿಗೆ ಅಥವಾ ಮೈಕ್ರೋ ಇದು ಫೈನಾನ್ಸ್ ಅಂತ ಹೇಳ್ಬಿಟ್ಟು ಅದು ಇವತ್ತುವರೆಗೂ ಅವ್ರು ಕೇಳಕ್ ಹೋದ್ರೆ ಅದು ಕ್ಲಿಯರ್ ಆಗಿದೆ. 2-3 ಲಕ್ಷ ತಗೊಂಡ್ಬಿಟ್ಟು ಎಲ್ಲ ಕ್ಲಿಯರ್ ಆಗಿದೆ. ನಮ್ಮ ಹಸ್ಬೆಂಡ್ಸ್ ಒಂದ್ 2-3 ಸಲ ಹೋಗಿದ್ದಾರೆ ಸರ್ ಕಟ್ಟಕ್ಕೆ. ಅವಾಗ ಕಟ್ಟಿಸ್ಕೊಂಡಿಲ್ಲ. ಅಲ್ಲಿ ಬಾಯಿ ಬಂದಾಗ ಬೈಯೋದು, ಇದು ಸಂಘಕ್ಕೆ ಇದು ಲೇಡೀಸ್ ಇದ್ಮೇಲೆ ಲೇಡೀಸೇ ಬರ್ಬೇಕು ಅಂತ. ಮತ್ತೆ ಈಗ ಧರ್ಮಸ್ಥಳ ಸಂಘದಲ್ಲಿ ನೀವೇ ಇರೋದು, ನೀವೇ ಬಂದು ಕಟ್ಟಬೇಕು, ಗಂಡಂದ್ರೆ ಯಾಕೆ ಕಳಿಸ್ತಿದ್ರ ಅಂತ ಕೇಳ್ತಾರೆ ಸರ್. ಆಗ ಗಂಡಂದ್ರು ಸಾಕ್ಷಿ ಯಾಕೆ ಸರ್ ಅವರಿಗೆ ಹೇಳಿ. ನಾವು ಅದು 1,60,70 ಚಿಲ್ಲರೆ ಆಗಿದೆ ಸರ್ ನಮ್ದು ಕಟ್ಟಿದ್ದು. ಅಂದ್ರೆ ನಮಗೆ ಸ್ಟೇಟ್ಮೆಂಟ್ ಅಲ್ಲಿ ಅಷ್ಟು ತೋರಿಸ್ತಿಲ್ಲ ಸರ್. 1,05,000 ಚಿಲ್ಲರೆ ತೋರಿಸ್ತಾ ಇದೆ ಅಷ್ಟೇ. ನೀವು ಕಟ್ಟಿರೋದು 1,70 ಕಟ್ಟಿದೀವಿ ಸರ್. 1,70 ಕಟ್ಟಿದ್ದೀರಿ. ತೋರಿಸ್ತಾ ಇರೋದು 1,05,000 ಚಿಲ್ಲರೆ ತೋರಿಸ್ತಾ ಇದೆ. 65,000 ಕಾಣ್ತಾ ಇಲ್ಲ. 65,000 ಕಾಣ್ತಿಲ್ಲ. ಅದಕ್ಕೆ ಹೇಳಿದ್ರೆ ಮೇಡಮ್ ನಮಗೆ ಬಾಯಿ ಬಂದಿಗೆ ಬೈತಾರೆ. ಕ್ವಾರಂಟೈನ್ ಟೈಮ್ ಅಲ್ಲಿ ಡಬಲ್ ಕಟ್ಸ್ಕೊಂಡಿದ್ದಾರೆ. ಕ್ವಾರಂಟೈನ್ ಟೈಮ್ ಅಲ್ಲಿ ಕಟ್ಟೋದು ಸುಮಾರು ಜನ ಬಾಕಿದ್ರು, ಮತ್ತೆ ಮಳೆಗಾಲದೆಲ್ಲ ಬಾಕಿದ್ರು ಸರ್. ಅವಾಗ ಆ ಟೈಮಲ್ಲಿ ನೀವು ಅಷ್ಟು ಕಟ್ಟಾಗಿದೆ, ಕಂತು ಬಾಕಿ ಆಗಿದೆ, 20 ಕಟ್ಟಿ, ಅಷ್ಟು ಕಟ್ಟಿ, ಇಷ್ಟು ಕಟ್ಟಿ ಅಂತ ಹೇಳಿ ಕಟ್ಟಿಸ್ಕೊಂಡಿದ್ದಾರೆ ಸರ್ ಕೈಲಿ. ತಿಂಗಳಿಗೆ 6,000 ಆಗ್ತದೆ ಮೇಡಮ್ ಸರ್ ಕಟ್ಟೋದು. 1,500 ಒಂದೊಂದು ವಾರ 1,600 ಕಟ್ಬೇಕು ಅಂತ ಹೇಳ್ತಾರೆ, ಇಲ್ಲ 700 ಕಟ್ಬೇಕು ಅಂತ ಹೇಳ್ತಾರೆ. ಆಗ ಕಟ್ಟೋದು ನಮಗೆ ತಿಂಗಳಿಗೆ ಅಲ್ಲಿ ಆಯ್ತಲ್ಲ ಸರ್, 6,000 ಚಿಲ್ಲರೆ ಬಂತಲ್ಲ ಸರ್. ನಮಗೆ ಸ್ಟೇಟ್ಮೆಂಟ್ ಅಲ್ಲಿ ಬರೋದು ತಿಂಗಳಿಗೆ 3,000 ಚಿಲ್ಲರೆ ಬರ್ತದೆ ಸರ್. 3,190 ಅಷ್ಟೇ ಬರೋದು, ಬಾಕಿ ಬರಕಿಲ್ಲ ಸರ್. ಉಳಿತಾಯ ಖಾತೆ ಉಳಿತಾಯ ಖಾತೆ ಇಲ್ಲ ಸರ್. ಅವರು ನಿಮಗೆ ಮೈಕ್ರೋ ಬಜೆಟ್ ಅಷ್ಟು ಉಂಟು ಇಷ್ಟು ಉಂಟು ಹೇಳ್ಬಿಟ್ಟು ಎಲ್ಲ ದುಡ್ಡು ಅದರಲ್ಲೇ ಕಟ್ ಮಾಡಿ ಕೊಟ್ಬಿಟ್ಟು ಸರ್. 7,000 ಚಿಲ್ಲರೆ ಇತ್ತು ಅವ್ರದ್ದು ಉಳಿತಾಯನೇ. 3,000 ಚಿಲ್ಲರೆ ಕೊಟ್ಟರು ಅಷ್ಟೇ ಸರ್, ಬಾಕಿ ಏನು ಕೊಟ್ಟಿಲ್ಲ. 14 ಅಂತ ಮೇಡಮ್ ಬಾರಿ ಟಾರ್ಚರ್ ನಮಗೆ. 6-3 ಗಂಟೆಗೆ ಬಂದು ಕೂರ್ತಾರೆ ಸರ್. ನಮಗೆ ಅವರಿಗೆ ಕ್ಯಾಮೆರಾ ನಮಗೆ ಅಷ್ಟೇ. ಬೆಳಿಗ್ಗೆ ನೈಟ್ ಡ್ಯೂಟಿ ಮಾಡಿ ಬಂದೆ ಬರತ್ತಿಗೆ ನಿಮ್ಗೆ ಯಾರು ಹೇಳಿದೆ ಮನೆಗೆ ಬಂದ್ಬಿಟ್ಟು ಟಾರ್ಚರ್ ಮಾಡಕ್ಕೆ? ಕಂಪ್ಲೇಂಟ್ ಮಾಡಿ ಕೋರ್ಟಿಗೆ ಹಾಕಿ ಅಂತ. ನಿಮ್ಗೆ ಆಗಿರುವಂತ ಪರಿಸ್ಥಿತಿ ಇಲ್ಲಿ ಎಲ್ಲರಿಗೂ ಆಗ್ತಾ ಇದೆ ಸರ್. ಮತ್ತೆ ಬ್ಯಾಂಕ್ ಚೆಕ್ ಬೇಕು ನಿಮ್ದು, ನಾವು ಕೋರ್ಟಿಗೆ ಆಗುತ್ತೆ ನಮಗೆ ಸುಲಭ ಅಂತ ಅದು ಹೇಳಿದಾರೆ. ಚೆಕ್ ಕೊಡ್ತೀರಾ? ಒಂದು ಪೇಪರ್ಗೆ ಸೈನ್ ಹಾಕಿ ತಗೊಂಡಿದ್ದಾರೆ ಅಲ್ವಾ? ಖಾಲಿ ಪೇಪರ್ ಸೈನ್ ಕೊಟ್ಟಿದ್ದಾರೆ. ನಿಮ್ಮದು ನಿಮ್ಮ ಎಂತ ಉಲ್ಟಾ ಮಾತಾಡ್ತಾರೆ ಸರ್. ನಮ್ಮನೆ ಎದುರಿಸಿ ಬೆದರಿಸಿ ಇದ್ ಮಾಡ್ತಾರೆ ಸರ್. ಅದು ಬುಕ್ ನೋಡಿ ಎಲ್ಲ ಬರ್ದು ಕೊಟ್ಟಿದ್ದೆ ನಾನು, ನೋಡು ಅಂತ ಹೇಳ್ಕೊಂಡು. ಅಷ್ಟೊತ್ತಿಗೆ ಇವಳಲ್ಲಿ ಕೇಳೋತ್ತಿಗೆ ಏನೋ ಈ ನಮ್ಮನ್ನ ಬೈದ್ ಬಿಟ್ಟಿದ್ದಾರೆ ಮೇಡಮ್ ಸರ್. ಅವ್ರು ಅಕ್ಕ ಸಾಯ್ಲಿ, ಅವ್ರ ದುಡ್ಡು ತಿಂದ ಹೋಯ್ತಲ್ಲ, ಏನ್ ಮಾಡಕ್ ಆಗಲ್ಲ ಅಂತ ಹಾಗೂ ಹೇಳಿದಾರೆ ಸರ್. ಅವ್ರು ಯಾವ ಸಂಘದ ನೀವು ಈ ತರ ಟೈಪ್ ದುಡ್ಡು ಕೊಡ್ತಾರೆ, ನಾವು ಕೇಳ್ದಾಗ ಕೊಡ್ತಿಲ್ವಾ, ನೀವೇ ಕೇಳ್ದಾಗ ಕೊಡ್ತಿಲ್ವಾ ಅಂತ ಕೇಳ್ತಿದ್ದಾರೆ ಸರ್. ಅದ್ರ ಬಗ್ಗೆ ಅಷ್ಟೇ ತಿಂತಾರಲ್ಲ ಸರ್ ಅವರು. ಹಣ ಕೊಟ್ಟು ನಮ್ಮನ್ನು ಬೀದಿಗೆ ಹಾಕೋದು ಸಾಲಗಾರರಿಗೆ ಮಾಡೋ ಸರ್. ಮಂಜುನಾಥ ನಿಮ್ನ ಸುಮ್ನೆ ಬಿಡಾಕಿಲ್ಲ ಅಂತ ಎದುರಿಸಿ ಬಿಡ್ತಾರೆ ಸರ್. ಅಲ್ಲಿ ನಮ್ಮನ್ನು ಕೂರ್ಲಿಕ್ಕೆ ಬಿಡ್ತಾ ಇಲ್ಲ, ಓಡದೆ ಬಿಸ್ಸರ್ ಎದ್ದು ಹೋಗು ಅಂತ ಹೇಳ್ತಾ ಇರೋದು. ಇನ್ನು ಅವರ ಪುಸ್ತಕ ನಾನು ಕೂರಲ್ಲ. ಒಂದ್ 2-3 ಸಲ ತಕೊಂಡೆ. ಇಲ್ಲಿ ತಕೊಂಡದು ನಮಗೆ ಓದಕ್ಕೆ ಟೈಮ್ ಇರಕಿಲ್ಲ. ನಾವು ಕಟ್ಟಿದ ದುಡ್ಡೆಲ್ಲ ಅವ್ರಿಗೆ ಹೋಗೋದು, ನಮಗೇನು ಬರಕಿಲ್ಲ. ಇದು ಎಂತ ಲಾಭಾಂಶ ಬರ್ತದೆ. ಇಂದುವರೆ ಕೊಟ್ಟು 5-6 ವರ್ಷ ಆಯ್ತು ಲಾಭಾಂಶ ಬರೋದು ಸರ್. ಕಂಟೆಂಟರ್ ಬಂದಿದೆ, ಇಳಿಸಿದಾರೆ ಅಲ್ಲಿ, ನಿಮಗೆ ಗೊತ್ತಿಲ್ಲ ಇನ್ನು. ಈ ಕಡೆ ಕೊಟ್ಟಿಲ್ಲ ಸರ್. ಕಟ್ಟು ತೆಗಿತದ್ರಿ ಇವಾಗ. ಹಂಗಲ್ಲ ಸರ್, ನಮ್ಮ ಈ ಕಡೆ ಕೊಟ್ಟಿಲ್ಲ. ನಿಮ್ಮ ಹೆಸರು ಬಂದಿಲ್ಲ ಹಂಗಾದ್ರೆ ಆಗಿರ್ಬೋದು, ಬೇಗನೆ ಬರ್ಬೋದು. ನಾವು ಈ ವಿಡಿಯೋ ರಿಲೀಸ್ ಮಾಡೋಗಲಿ 100% ನಿಮಗೆ ತಂದು ಕೊಡ್ತಾರೆ. ನೆಕ್ಸ್ಟ್ ಜನವರಿಗೆ ನಾನು 1 ಲಕ್ಷ ಪ್ಲಸ್ 14,000 ಬಡ್ಡಿ ಸೇರಿಸಿ ಕೊಡ್ತೀವಿ, ಒಪ್ತೀರಾ ಅಂತ ಕೇಳಿ. ಒಂದೇ ಸರಿ ಕೊಡ್ತೀವಿ.
ಹೋಗ್ತಾರ ಅವರು? ಇಲ್ಲ ಸರ್. ನಮ್ಮ ದೇವಸ್ಥಾನ ಉಂಡಿಗೆ ದುಡ್ಡು ಹಾಕೋದು ಜಾಸ್ತಿ ಆಯ್ತು, ಇದು ಅವ್ರಿಗೆ ಗೊತ್ತಾಗಲ್ಲ. ನಮ್ಮ ಹಿಂದೂ ಭಕ್ತರು ಈ ಸಾಲ ತಗೊಂಡು ದಡ್ಡರು, ಅವ್ರು ದೊಡ್ಡ ಲೆವೆಲಲ್ಲಿ ಇರೋ ಸಾಲ ಕೊಡಲ್ಲ. ನಾವು ಬಡವರನ್ನೇ ಟಾರ್ಗೆಟ್ ಮಾಡೋಣ. ನೀವು ಉಳಿದವರಿಗೆ ತಿಳಿಸ್ಬೇಕು, ಇದನ್ನೆಲ್ಲ ಶೇರ್ ಮಾಡಬೇಕು, ನಿಮ್ಮ ಸ್ಟೇಟಸ್ಸಲ್ಲೂ ಹಾಕಬೇಕು. ನಮ್ಮ ಉದ್ದೇಶ ಒಂದೇ, ಕಟ್ಟೋದು ಬೇಡ ಅಂತ ಹೇಳಲ್ಲ, ಈ ಅಕ್ರಮ ಬಡ್ಡಿ ದಂಧೆ ನಿಲ್ಬೇಕು. ಸಮಾಜದಲ್ಲಿ ಎಲ್ಲರೂ ನೆಮ್ಮದಿಯಾಗಿ ಬದುಕಬೇಕು, ಯಾರು ಸಾಯ್ಬೇಡಿ ಅಂತ ನಾವು ಹೇಳ್ತಾ ಇರೋದು. ಮಕ್ಕಳನ್ನ ಬಿಟ್ಟು ಹೋಗಿ ಆತ್ಮಹತ್ಯೆ ಮಾಡೋದು ಇವರಿಗೆ ಅದ್ರಿ ಯಾವ್ದಕ್ಕೂ ಹೋಗಬೇಡಿ. ಬ್ಯಾಂಕಲ್ಲಿ ಯಾವ ತರ ಇದೆ ಅದೇ ತರ ನಮಗೆ ಅವ್ರು ಸ್ಟೇಟ್ಮೆಂಟ್ ಇದು ಮಾಡಿ ಕೊಡ್ಲಿ ಅವರು ಅಂತ ನಾನು ಕೇಳ್ತಿರೋದು ಅಷ್ಟೇ. ಮತ್ತೆ ಕಟ್ಟೋದಿಲ್ಲ ಮಾಡೋದಿಲ್ಲ ಅಂತ ನಾವು ಹೇಳಲ್ಲ. ದೇವರು ಪ್ರೊಸೆಸ್ ಆದಾಗಿ ಹಾಗೆ ಬರೋದು, ಬಂದು ಕೂರೋದು, ನಂತರ ಫೋಟೋ ಇದೆ ಇಬ್ರಳದು, ಅವ್ರು ಬಂದು ಕೂತಿರೋದು ಫೋಟೋ ತಗೊಂಡಿದ್ದೀನಿ. ಎಲ್ಲರೂ ಸಾಲಗಾರಗೆ ಮಾಡ್ತಾರೆ, ನೇರ ಹೇಳಕ್ಕೆ ಬಿಡಕ್ಕಿಲ್ಲ ಸರ್, ಸಾಲಗಾರಗೆ ಮಾಡೋದಷ್ಟೇ. ಅವ್ರು ಹೇಳ್ತಾರೆ ಸರ್, ಅವ್ರು ಸಾವಿರ ಹೇಳ್ತಾರೆ. ಇಲ್ಲಿ ನಾವು ದುಡ್ದು ತರೋದು ನಮ್ಮ ಮಕ್ಳಿಗೆ ಏನು ಇರಕ್ಕಿಲ್ಲ ಸರ್, ತಿನ್ನಕ್ಕೆ ಮಕ್ಳಿಗೆ ಇರಕ್ಕಿಲ್ಲ. ಎಲ್ಲ ವಾರ ಸಂಘಕ್ಕೆ ಹೋಗ್ತದೆ ದುಡ್ಡು ಸರ್. ತಿಂಗಳಿಗೆಲ್ಲ ಅದು ಸ್ವಲ್ಪ ಈಸಿ ಆಗುತ್ತೆ. ಇದು ವಾರಕ್ಕೆಲ್ಲ ಆದ್ರೆ 6,000 ಆಯ್ತಲ್ಲ ಸರ್. 6,000 ಚಿಲ್ಲರೆ ಆಗುತ್ತೆ ವಾರಕ್ಕೆ. ಬ್ಯಾಂಕಲ್ಲಿ ಸರ್ ತಿಂಗಳಿಗೆ ಕಟ್ಟೋದು ಸರ್ ಲೋನು. ಇದು ವಾರ ಅಷ್ಟು ಕಡೆ ತಗೊಳ್ತಿದ್ದಾರೆ ಸರ್. ನಮಗೆ ನಾವು ಬ್ಯಾಂಕಿಗೆ ಸಹ ಅಷ್ಟು ಏನು ಕಟ್ಟಕ್ಕಿಲ್ಲ. ಒಂದು ಡಬ್ಬಲ್ ಆಗಿದೆ ಸರ್. ಕ್ವಾರಂಟೈನ್ ಟೈಮಲ್ಲಿ ಡಬ್ಬಲ್ ಕಟ್ಸ್ಕೊಂಡಿದ್ದಾರೆ, 10-15 ಎಲ್ಲ ಕಟ್ಸ್ಕೊಂಡಿದ್ದಾರೆ. ನಿಲ್ಲಕ್ಕೆ ಪೂರಕ್ಕೆ ಬಿಡ್ತಿದ್ರು ಸರ್. ಮರಿಯಲ್ಲಿ ಅಡಗೂತವರ ಸಂಖ್ಯೆ ಜಾಸ್ತಿ ಆಗ್ತದೆ. ಇದನ್ನೆಲ್ಲ ಸ್ವಲ್ಪ ಎತ್ತಿ ತೋರಿಸಿ ಸರ್ಕಾರದ ಕಣ್ಣು ತೆರೆಯುವ ರೀತಿಯಲ್ಲಿ ಮಾಡಿ ಜನರಿಗೆ ನೆಮ್ಮದಿಯ ಬದುಕನ್ನು ಕಟ್ಟಿಸ್ಕೊಳ್ಬೇಕು. ಇಲ್ಲ ಇದ್ರೆ ಮುಂದಿನ 2 ತಿಂಗಳ ಒಳಗೆ ಕರ್ನಾಟಕ ರಾಜ್ಯದಲ್ಲಿ ಯಾವ ರೀತಿಯಲ್ಲಿ ಜನರು ದಂಗೆ ಹೇಳ್ತಾರೆ ಅಂತ ಹೇಳಲಿಕ್ಕೆ ಆಗಲ್ಲ. ಎಲ್ಲ ನಮ್ಮ ಸೌಜನ್ಯ ಪರ ಹೋರಾಟಗಾರರೇ ನಮಸ್ತೆ. ನಾವಿವತ್ತು ಅಂದರೆ 5/1/2025 ವಿರಾಜಪೇಟೆ ತಾಲೂಕು ಅದರ ಪಕ್ಕದಲ್ಲಿ ಒಂದು 5-6 ಕಿಲೋಮೀಟರ್ ದೂರಲ್ಲಿ ಒಂದು ಗ್ರಾಮಕ್ಕೆ ಬಂದಿದ್ದೀವಿ. ನಮಗೆ ಇಲ್ಲಿಂದಲೂ ಕರೆ ಬಂತು, ನಮಗೂ ಕಟ್ಟಲಿಕ್ಕೆ ಆಗ್ತಾ ಇಲ್ಲ, ಏನೋ ನಮಗೆ ಒಂದು ರಕ್ಷಣೆ ಕೊಡಿ ಎಂಬ ಉದ್ದೇಶ ಕರೆದಿರೋದು. ಅದರ ಪ್ರಕಾರವಾಗಿ ನಾವು ಇವರಿಗೆ ಅದರ ಮಾಹಿತಿ ಕೊಡಲಿಕ್ಕೆ ಬಂದಿದ್ದೀವಿ. ನೋಡೋಣ, ಅವ್ರ ಹತ್ರ ಕೇಳ್ಕೊಳ್ಳೋಣ, ಎಷ್ಟು ತಗೊಂಡ್ರೆ ಏನಾಗಿದೆ, ಏನು ವಿಷಯ, ಕಟ್ಟಲಿಕ್ಕೆ ಏನು ಕಷ್ಟ ಅಂತ ಅವ್ರ ಹತ್ರ ಕೇಳ್ಕೊಳ್ಳೋಣ. ಇವರ ಗಣೇಶ್ ಅಂತೇಳಿ, ಅವರು ಶೋಭಾ ಅಂತೇಳಿ. ಸರ್, ಯಾವ ಸಂಘದಿಂದ ಸಾಲ ತಗೊಂಡಿದ್ದೀರಿ ಸರ್? ಸರ್, ನಾವು ನೇತಾಜಿ ಸಂಘ ಚಿಕ್ಕಪೇಟೆ ಒಕ್ಕೂಟ ನಮ್ದು. ನಾವು ನೇತಾಜಿ ಸಂಘ ಧರ್ಮಸ್ಥಳ ಸಂಘದಿಂದ ಸಾಲ ತಗೊಂಡಿದ್ದೀವಿ ಸರ್. ಅಂದ್ರೆ ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿಯ ನೇತಾಜಿ ಸಂಘ. ಸರಿ, ಓಕೆ. ಇವಾಗ ಏನು ಕಟ್ಟಲಿಕ್ಕೆ ಏನು ತೊಂದರೆ ಆಗ್ತದೆ ಮೇಡಮ್? ಸರ್, ನಾವೀಗ ಕಟ್ಕೊಂಡು ಬರ್ತಾ ಇದ್ದೀವಿ ಸರ್. ನಾವು ನೀಟಾಗಿ ಕಟ್ಕೊಂಡು ಬರ್ತಾ ಇದ್ವು. ನಮಗೆ ಕಟ್ಟಕ್ಕೆ ಹೋಗೋತ್ತಿಗೆ ಅಲ್ಲಿ ಪ್ರಾಬ್ಲಮ್ ಆಗುತ್ತೆ ಸರ್. ನಮಗೆ ಅದು ಅವ್ರದ್ದು ಕಟ್ಟಿಲ್ಲ, ಇವ್ರದ್ದು ಕಟ್ಟಿಲ್ಲ, ಅವ್ರದ್ದು ತಕೊಂಡು ಬಂದು ಇವ್ರು ತಕೊಂಡು ಬಂದ. ನಮ್ಮ ಹಸ್ಬೆಂಡ್ ಒಂದು 2-3 ಸಲ ಹೋಗಿದ್ದಾರೆ ಸರ್ ಕಟ್ಟಕ್ಕೆ. ಅವಾಗ ಕಟ್ಟಿಸ್ಕೊಂಡಿಲ್ಲ. ಅಲ್ಲಿ ಬಾಯಿ ಬಂದಾಗ ಬೈಯೋದು. ಇದು ಸಂಘಕ್ಕೆ ಇದು ಲೇಡೀಸ್ ಇದ್ಮೇಲೆ ಲೇಡೀಸೇ ಬರ್ಬೇಕು ಅಂತ. ಮತ್ತೆ ಯಾಕೆ ಸರ್ ಅವ್ರು ಜೆಂಟ್ಸ್ನ ಇದು ಮಾಡ್ಕೊಳ್ಳೋದು? ಸಂಘಕ್ಕೆ ಈಗ ಧರ್ಮಸ್ಥಳ ಸಂಘದಲ್ಲಿ ನೀವೇ ಇರೋದು, ನೀವೇ ಬಂದು ಕಟ್ಟಬೇಕು, ಗಂಡಂದ್ರೆ ಯಾಕೆ ಕಳ್ಸಿದ್ರ ಅಂತ ಕೇಳ್ತಾರೆ ಸರ್. ಆಗ ಗಂಡಂದ್ರು ಸಾಕ್ಷಿ ಯಾಕೆ ಸರ್ ಅವರಿಗೆ ಹೇಳಿ? ಗಂಡಂದು ಸಾಕ್ಷಿ ಬೇಡಲ್ಲ ಸರ್. ನಮ್ಮ ಹಸ್ಬೆಂಡ್ರೆ 1-2-3 ಹೋಗಿದ್ದಾರೆ ಸರ್. ಅವ್ರು ಡೈಲಿ ಅವರೇ ಬೆಳಿಗ್ಗೆ ಕಟ್ಟಿ ಬರ್ತಾ ಇದ್ರು. ಎಲ್ಲರದು ದುಡ್ಡನ್ನ ಕಲೆಕ್ಟ್ ಮಾಡಿ ನಾನೇ ಸಂಜೆ ಕಳಿಸ್ತಾ ಇದ್ದೆ. ಅಲ್ಲಿ ಹೋಗೋತ್ತಿಗೆ ಒಂದ್ ದಿವಸ ಒಬ್ರು ಬಂದ್ರೆ ಕಟ್ಟಕ್ಕಾಗಂತ ಒಬ್ರು ಬಂದ್ರೆ ಪುನಃ ಅವರೇ ಕಟ್ಟಲಿ ಬಂದು ಅವ್ರ ಕರ್ಕ ಬಂದು ಅಂತ ಹೇಳ್ತಿದ್ರು ಸರ್. ಪುಷ್ಪಲತಾ ಅಂತ ಒಬ್ರು ಇದ್ರು. ಅವ್ರಿಗೆ ಸ್ವಲ್ಪ ಪೇಷಂಟ್ ಅವರು 2-3 ವಾರ ಕಟ್ಟಿತ್ತಿಲ್ಲ, 3-4 ವಾರ ಕಟ್ಟಿತ್ತಿಲ್ಲ ಸರ್. ಅವ್ರದ್ದು ನೀವೇ ಸೇರಿಸಿ ನಾವು ಎಲ್ಲಿಗೆ ಹೋಗೋದು ಸರ್ ಹೇಳಿ? ಅದಕ್ಕೋಸ್ಕರ ಅವಳನ್ನ 1-2-3 ಸಲ ಕಟ್ಟ ಹೋಗ್ತೀವಿ. ಆಗ ಅಂಬಿಕಂತ ಒಬ್ರು ಇದ್ದಾರೆ ಸಂಘದಲ್ಲಿ. ಅವ್ರು ಹೇಳೋದು, ನೀವ್ ಯಾಕೆ ನಮ್ಮ ಹೊಟ್ಟೆ ಹೊಡ್ತಿದ್ದೀರಾ ಸಂಘ ದುಡ್ಡು ಕಟ್ಟೋದಂತ ಕೇಳ್ತಾರೆ ಸರ್. ಆಗ ನಾವು ಕಟ್ಟಿದ ದುಡ್ಡು ನಮಗೆ ನಾವು ಅದು 1,60,70 ಚಿಲ್ಲರೆ ಆಗಿದೆ ಸರ್ ನಮ್ದು ಕಟ್ಟಿದ್ದು. ಅಂದ್ರೆ ನಮಗೆ ಸ್ಟೇಟ್ಮೆಂಟ್ ಅಲ್ಲಿ ಅಷ್ಟು ತೋರಿಸ್ತಿಲ್ಲ ಸರ್. 1,05,000 ಚಿಲ್ಲರೆ ತೋರಿಸ್ತಾ ಇದೆ ಅಷ್ಟೇ. ನೀವು ಕಟ್ಟಿರೋದು 1,70 ಕಟ್ಟಿದೀವಿ ಸರ್. 1,70 ಕಟ್ಟಿದ್ದೀರಿ. ತೋರಿಸ್ತಾ ಇರೋದು 1,05,000 ಚಿಲ್ಲರೆ ತೋರಿಸ್ತಾ ಇದೆ. 65,000 ಕಾಣ್ತಾ ಇಲ್ಲ. 65,000 ಕಾಣ್ತಿಲ್ಲ. ಅದಕ್ಕೆ ಹೇಳಿದ್ರೆ ಮೇಡಮ್ ನಮಗೆ ಬಾಯಿ ಬಂದಿಗೆ ಬೈತಾರೆ, ಅದು ಹಾಗೆಲ್ಲ ಹೀಗೆ ಅಂತ. ನಾವು ತಿಂಗಳಿಗೆ 6,000 ಆಗ್ತದೆ ಮೇಡಮ್ ಸರ್ ಕಟ್ಟೋದು. 1,500 ಒಂದೊಂದು ವಾರ 1,600 ಕಟ್ಟಬೇಕು ಅಂತ ಹೇಳ್ತಾರೆ, ಇಲ್ಲ 700 ಕಟ್ಟಬೇಕು ಅಂತ ಹೇಳ್ತಾರೆ. ಆಗ ಕಟ್ಟೋತಿ ನಮಗೆ ತಿಂಗಳಿಗೆ ಅಲ್ಲಿ ಆಯ್ತಲ್ಲ ಸರ್, 6,000 ಚಿಲ್ಲರೆ ಬಂತಲ್ಲ ಸರ್. ನಮಗೆ ಸ್ಟೇಟ್ಮೆಂಟ್ ಅಲ್ಲಿ ಬರೋದು ತಿಂಗಳಿಗೆ 3,000 ಚಿಲ್ಲರೆ ಬರ್ತದೆ ಸರ್. 3,190 ಅಷ್ಟೇ ಬರೋದು, ಬಾಕಿ ಬರಕ್ಕಿಲ್ಲ ಸರ್. ಅಷ್ಟೇ. ಏನ್ ಮಾಡೋಣ ಪ್ಲಾನ್ ಮಾಡಿದ್ರಿ? ಇವಾಗ ನಾವು ಕಟ್ಟಕ್ಕಿಲ್ಲ ಅಂತ ಹೇಳಕ್ಕಿಲ್ಲ ಸರ್, ನಾವು ಕಟ್ಟುತ್ತೀವಿ. ನಮಗೆ ಅಲ್ಲಿ ಕಟ್ಟಕ್ ಹೋಗೋತ್ತಿಗೆ ಅವ್ರು ತಾರಾಬಾರ ಬೈತಾರೆ ಸರ್. ಇವಾಗ ಮೊನ್ನೆ ಸರ್ ಬಂದು ನಮ್ಮನ್ನ ಹೇಳಿದ್ರು, ಕಟ್ಟಿ ಏನ್ ನಿಮ್ಮ ಪ್ರಾಬ್ಲಮ್? ನಾವು ಹೇಳ್ದು ಈಗೀಗ ಆಗಿದೆ ನಮ್ದು, ಬಾಕಿ ಏನಿಲ್ಲ. ಆಗ ನೀವು ಬಂದು ಆಫೀಸಿಗೆ ಬಂದು ಮಾತಾಡಿ ಅಂತ. ಈಗ ನಮ್ಮ ಇನ್ನೊಂದು ಪುಷ್ಪಂತ ಒಬ್ಳಿದ್ದಾಳೆ, ಪುಷ್ಪಂತ ಒಬ್ಳಿದ್ದಾಳೆ. ಅವಳದು 4 ವರ್ಷ ಕಳೀತು ಸರ್. 4 ವರ್ಷಕ್ಕಿಂತ ಅವಳು ತಗೊಂಡಿದ್ದು 4 ವರ್ಷ ಕಳೀತು. ಅವಳದು ಸುಮಾರು 4 ಲಕ್ಷ ಚಿಲ್ಲರಷ್ಟು ಕಟ್ಟಿ ಆಗಿದೆ ಸರ್ ಅವಳದು. 10 ವರ್ಷದಿಂದ ಇದ್ದೀವಿ ಸರ್. ಎಷ್ಟು ಸಾಲ ತಗೊಂಡಿದ್ರಿ ಒಟ್ಟಿಗೆ? ನಾನು ಸ್ಟಾರ್ಟಿಂಗ್ ಅಲ್ಲಿ ಒಂದು ಫಸ್ಟ್ 10-25 ಹಾಗೆ ತಗೊಂಡು ಮತ್ತೆ 1 ಲಕ್ಷ ಕೊಟ್ಟು ಸರ್. ಮತ್ತೆ 1.5 ಹಾಗೆ ಈ ಸಲ ತಗೊಂಡು 2 ಲಕ್ಷ ಸರ್. 5 ಲಕ್ಷ ಆಗಿರ್ಬೋದು ಆಗಿದೆ. ಅಂದ್ರೆ ಅಷ್ಟು ಕಟ್ಟಕ್ಕಿಲ್ಲ ಸರ್ ನಮ್ದು.
ಕಟ್ಟಕ್ಕೆ ಅಷ್ಟಿಲ್ಲ, 60 ಚಿಲ್ಲರೆ ಅಷ್ಟೇ ಇದೆ ಅಷ್ಟೇ. ಪುನಃ ಅದ್ರಲ್ಲಿ ಬಡ್ಡಿ ಹೋಗ್ತದಲ್ಲ ಸರ್. ಅಂದ್ರೆ ಹಳೆ ಸಾಲಕ್ಕೆ ನೀವು ಅದಕ್ಕೂ ಕೂಡ ಹೆಚ್ಚುವರಿ ಬಡ್ಡಿ ಕಟ್ಟಿದ್ದೀರಾ? ಕಟ್ಟಿದೀವಿ ಸರ್. ಅದರಲ್ಲಿ ಕೊರೋನಾ ಟೈಮಲ್ಲಿ ಡಬಲ್ ಕಟ್ಸ್ಕೊಂಡಿದ್ದಾರೆ. ಕೊರೋನಾ ಟೈಮಲ್ಲಿ ಕಟ್ಟೋದು ಸುಮಾರು ಜನ ಬಾಕಿದ್ರು, ಮತ್ತೆ ಮಳೆಗಾಲದೆಲ್ಲ ಬಾಕಿದ್ರು ಸರ್. ಅವಾಗ ಆ ಟೈಮಲ್ಲಿ ನೀವು ಅಷ್ಟು ಕಟ್ಟಾಗಿದೆ, ಕಂತು ಬಾಕಿ ಆಗಿದೆ, 20 ಕಟ್ಟಿ, ಅಷ್ಟು ಕಟ್ಟಿ, ಇಷ್ಟು ಕಟ್ಟಿ ಅಂತ ಹೇಳಿ ಕಟ್ಟಿಸ್ಕೊಂಡಿದ್ದಾರೆ ಸರ್ ಕೈಲಿ. ಅಂದ್ರೆ ಮತ್ತೆ ನಿಮಗೆ ಲೋನ್ ಕೊಡು ಅಂತ ಹೇಳಿ ಕಟ್ಟಿಸ್ಕೊಂಡಿದ್ದಾರೆ ಎಲ್ಲ. ಈಗ ಪುಷ್ಪ ಅವ್ರದ್ದು ಸಹ ಹಾಗೆ ಮಾಡಿದ್ದಾರೆ ಸರ್. ಈಗಳು ಅವ್ರು ಕಟ್ಟತಾ ಇದ್ದಾರೆ. 2 ಲಕ್ಷ ಅಲ್ಲಿ ಯಾವಾಗೋ ಮುಗೀತು ಸರ್ ಅವ್ರದ್ದು, ಕಳೆದ ವರ್ಷಕ್ಕೆ ಮುಗೀತು. ಆಮೇಲೆ ಪುನಃ ಕಟ್ಸ್ಕೊಂಡು ಬರ್ತಾ ಇದ್ದಾರೆ ಸರ್ ಅವ್ರದ್ದು. ಈಗ ನಮ್ಮ ವಿಡಿಯೋಸ್ ಗಳನ್ನು ನೀವು ನೋಡ್ತಾ ಇದ್ದೀರಾ? ನೋಡಿದೀವಿ ಸರ್. ನೋಡಿದೀವಿ ಸರ್. ಅರ್ಥ ಆಗಿದೆ ಸರ್. ಲೆಕ್ಕಾಚಾರ ಇಂದುವರೆಗೂ ನಮಗೆ ಸರ್ ನಾವು ಉಳಿತಾಯ ಅಂತೇಳಿ ಕಟ್ಟುತ್ತೀವಿ ಸರ್. ನಿರ್ಣಯ ಬುಕ್ಕಲ್ಲಿ ಕಟ್ಕೊಂಡು ಹೋಗ್ತೀವಿ. ನಮಗೆ ಅಲ್ಲ ಸರ್, ಯಾಕೆ ಗೊತ್ತಾ, ನಾವು ಇಲ್ಲಿ ಮನೆಗೆ ಬಂದು ಟಾರ್ಚರ್ ಮಾಡಬೇಡಿ ಅಂತ ಹೇಳಿದೆ ಅಷ್ಟೇ ನಾನು ಅವರಿಗೆ. ನೀವು ನಾ ಕಟ್ಟೋದಿಲ್ಲ, ನೀವು ಮಾಡೋದು ಮಾಡಿ ಕೋರ್ಟಿಗೆ ಹಾಕಿ ಅಂತ ಹೇಳಿದೆ ನಾನು. ಆಯ್ತಾ? ಅವ್ರು ನೋಡಿದ್ರೆ ಈಗ ನೋಡಿ, ಅಲ್ಲಿ ಲಲಿತಾ ಅಂತ ಹೇಳ್ಬಿಟ್ಟು ಒಬ್ರು ಇದು ಇರ್ತಾರೆ, ಅವ್ರದ್ದು ಕ್ಲೋಸ್ ಆಗಿದೆ. ಯಾವುದು ಫುಲ್ ಸಂಘದ ಇದೆ ಕ್ಲೋಸ್ ಆಗಿದೆ. ಅದೀಗ ಅವರಿಗೆ ಅದು ಮೈಕ್ರೋ ಇದು ಫೈನಾನ್ಸ್ ಅಂತ ಹೇಳ್ಬಿಟ್ಟು ಅದು ಇವತ್ತುವರೆಗೂ ಅವ್ರು ಕೇಳಕ್ ಹೋದ್ರೆ ಆಟಾಡಿಸಿದ್ದಾರೆ. ಅದು ಯಾಕೆ ಅಂತ ನಾ ಕೇಳೋದು. ಅದು ಕ್ಲಿಯರ್ ಆಗಿದೆ, 2-3 ಲಕ್ಷ ತಗೊಂಡ್ಬಿಟ್ಟು ಎಲ್ಲ ಕ್ಲಿಯರ್ ಆಗಿದೆ. ಅವ್ರು ಕೇಳಕ್ ಹೋಗೈತಿ. ಹೇಗೆ ಉಳಿತಾಯ ಖಾತೆ ಅವ್ರದ್ದು? ಉಳಿತಾಯ ಖಾತೆ ಬಂತ? ಉಳಿತಾಯ ಖಾತೆ ಇಲ್ಲ ಸರ್. ಅವರು ನಿಮಗೆ ಮೈಕ್ರೋ ಬಜೆಟ್ ಅಷ್ಟು ಉಂಟು ಇಷ್ಟು ಉಂಟು ಹೇಳ್ಬಿಟ್ಟು ಎಲ್ಲ ದುಡ್ಡು ಅದರಲ್ಲೇ ಕಟ್ ಮಾಡಿ ಕೊಟ್ಬಿಟ್ರು ಸರ್. 7,000 ಚಿಲ್ಲರೆ ಇತ್ತು ಅವ್ರದ್ದು ಉಳಿತಾಯನೇ. ಎಷ್ಟು ಕೊಟ್ಟರು? ರಿಟರ್ನ್ ಕೊಟ್ರ? 3,000 ಚಿಲ್ಲರೆ ಕೊಟ್ಟರು ಅಷ್ಟೇ ಸರ್. ಬಾಕಿ ಏನು ಕೊಟ್ಟಿಲ್ಲ. 3,000 ಅಷ್ಟೇ ಕೊಟ್ಟಿದ್ದು. 3,200 ಚಿಲ್ಲರೆ ಕೊಟ್ಟಿದ್ದಾರೆ. ಈ 14 ಅಂತ ಮೇಡಮ್ ಬಾರಿ ಟಾರ್ಚರ್ ನಮಗೆ. ಅವ್ರು ಮೊನ್ನೆ 2 ದಿವಸ ನಮ್ಮ ಮನೆ ಇಲ್ಲೇ ಬಂದು ಬೆಳಿಗ್ಗೆ 6-3 ಗಂಟೆಗೆ ಬಂದು ಕೂರ್ತಾರೆ ಸರ್. ನಮಗೆ ಅವರಿಗೆ ಆಮೇಲೆ ನಮಗೆ ಅಷ್ಟೇ ಬೆಳಿಗ್ಗೆ ನೈಟ್ ಡ್ಯೂಟಿ ಮಾಡಿ ಬಂದೆ. ಬರತ್ತಿಗೆ ನಾನು ತಗೊಂಡೆ ಅವ್ರಿಗೆ ಕ್ಲಾಸ್. ನಿಮ್ಗೆ ಯಾರು ಹೇಳಿದ್ರು ಮನೆಗೆ ಬಂದ್ಬಿಟ್ಟು ಟಾರ್ಚರ್ ಮಾಡಕ್ಕೆ? ಕಂಪ್ಲೇಂಟ್ ಮಾಡಿ ಕೋರ್ಟಿಗೆ ಹಾಕಿ ಅಂದೆ. ಅದೇ ನೀವು ಕಟ್ಟಬೇಡಿ ಅಂತ ನಾವು ಕೂಡ ಹೇಳುದಿಲ್ಲ. ನಾನು ಹೇಳೋದಿಲ್ಲ. ಇಲ್ಲಿ 10 ವರ್ಷದಿಂದ ನೀವು ಕಟ್ಟಿದ್ದಕ್ಕೆ ಲೆಕ್ಕ ಅವರು ತೋರಿಸ್ಬೇಕು. ಬ್ಯಾಂಕಿಂದ ಸಾಲ ಕೊಟ್ಟಿದ್ದಕ್ಕೆ ಡಾಕ್ಯುಮೆಂಟ್ ಅವರು ಪಾಸ್ ಪುಸ್ತಕ ಕೊಡ್ಬೇಕು. ಉಳಿತಾಯಕ್ಕೆ ಪಾಸ್ ಪುಸ್ತಕ ಕೊಡ್ಬೇಕು. ಮತ್ತೆ ನಿಮ್ಮ ಇನ್ಶೂರೆನ್ಸ್ ಹಣ ಏನು ಕಲೆಕ್ಷನ್ ಮಾಡಿದ್ರೆ ಕೊಟ್ಟಿರುವ ಬಾಂಡ್ ಡೂಪ್ಲಿಕೇಟ್ ಕೊಡ್ಬೇಕು. ನೀವು ಮುಂದುವರಿಸಿ, ಮತ್ತೆ ಬೇರೆ ಕಡೆ ಮುಂದುವರಿಸಿ. ಸಂಘಕ್ಕೆ ನಾವು ಹೋಗಿದ್ದೀವಿ ಸರ್. ನಮಗೆ ಬರಕ್ ಆಗಲ್ಲ ಮೇಡಮ್. ದಾನಗಿನಾಗ ನಿಮ್ದು ಅದೇ ಆಯ್ತಾ, ಸಾಲ ತಗೊಳಕ್ಕೆ ಸುಲಭ ಆಗ್ತದೆ ನಿಮಗೆ. ಹಾಗೂ ಟಾರ್ಚರ್ ಇರ್ತದೆ ಸರ್ ನಮಗೆ. ಏನಾದ್ರು ಕೆಟ್ಟ ಭಾಷೆಯಿಂದ ಬೈದಿದ್ದಾರೆ? ಕೆಟ್ಟದ ಹಾಗೆ ಕೆಟ್ಟದ ನಾವು ಬೈದ್ರು ನಾವು ಬಿಡಕ್ಲ ಸರ್. ನಾವು ಕೆಟ್ಟದ್ದು ಬೈಯಕ್ಕಿಲ್ಲ. ನಾವು ಇಲ್ಲಿ ಬೈಸ್ಕೊಂಡು ನಾವು ಬಿಡಕ್ಕೂ ರೆಡಿ ಇದ್ದೀವಿ. ಆತರ ಮಾತಾಡಿದ್ರು ಸಹ. ಈಗ ನಿಮ್ಗೆ ಆಗಿರುವಂತ ಪರಿಸ್ಥಿತಿ ಇಲ್ಲಿ ಎಲ್ಲರಿಗೂ ಆಗ್ತಾ ಇದೆ ಸರ್. ಯಾರು ತೋರ್ಸ್ಕೊಳಕಿಲ್ಲ. ಇವಾಗ ನೆನ್ನೆ ನೀವು ಮೀನಾಕ್ಷಿ ಅಂತ ಹೇಳಿದ್ರಲ್ಲ ಸರ್, ಅಲ್ಲಿ ಹೋಗಿದ್ರಲ್ವಾ, ಅವರು ಸಹ ಸಂಘದವ್ರಿಗೆ ಹೇಳದಂತೆ ಇನ್ನು ಸಾಲ ಕೊಡತಿಗೆ ನಿಮ್ದೆಲ್ಲ ಇದು ಬೇಕು ಅಂತ ನಮಗೆ ಅಂತ. ಪಾನ್ ಕಾರ್ಡು ಅದೆಲ್ಲ ಬೇಕು, ಆಧಾರ್ ಕಾರ್ಡು, ಡಾಕ್ಯುಮೆಂಟ್ ಎಲ್ಲ ಫುಲ್ ಬೇಕು. ಅದು ನಮ್ಮ ಹತ್ರನೂ ತಕೊಂಡಿದ್ದಾರೆ ಸರ್ ಅವರು. ಮತ್ತೆ ಬ್ಯಾಂಕ್ ಚೆಕ್ ಬೇಕು ನಿಮ್ದು, ನಾವು ಕೋರ್ಟಿಗೆ ಆಗುತ್ತೆ, ನಮಗೆ ಸುಲಭ ಅಂತ ಅದು ಹೇಳಿದ್ದಾರೆ. ಚೆಕ್ ಕೊಡ್ತೀರಾ? ನಾವು ಚೆಕ್ ಕೊಟ್ಟಿಲ್ಲ ಸರ್. ನೀವು ಸೇರಿರೋದು ಗ್ರಾಮೀಣ ಅಭಿವೃದ್ಧಿ ಎಂಬ ಉದ್ದೇಶದಿಂದ ಕೇಂದ್ರ ಸರ್ಕಾರದಿಂದ ಮಾಡ್ತಾ ಇರೋದು. ಇದ್ರಲ್ಲಿ ಸಬ್ಸಿಡಿ ಬರ್ತದೆ. ಇದ್ರ ಬ್ಯಾಂಕಿಗೆ ನಾವು ಖಾತೆ ಮಾಡಿಕೊಡ್ತೀವಿ, ಬ್ಯಾಂಕ್ ಮುಖಾಂತರ ಕೊಡ್ತಾ ಇರೋದು. ಈ ರೀತಿ ತಾನೇ ಅವ್ರು ಮೊದಲು ಹೇಳಿರೋದು. ಮತ್ತೆ ಇವಾಗ ಏನಕ್ಕೋಸ್ಕರ ಚೆಕ್ ಇವರಿಗೆ? ಹಂಗಾರೆ ಫೈನಾನ್ಸ್ ತಾನೆ ಏನ್ ಕೇಳ್ತಾ ಇಲ್ಲ? ಕೇಳ್ತಾ ಇದ್ದಾರೆ ಸರ್. ಈಗ ಚೆಕ್ ಕೇಳದಂತೆ ಸರ್. ಇವಾಗ ನಮ್ಮ ಮನೆ ಎಲ್ಲ ಪುಷ್ಪಲತಾ ಸೋಬರು ಬನ್ನಿ, ನಿಮ್ದು ಪಾನ್ ಕಾರ್ಡು ಆಧಾರ್ ಕಾರ್ಡ್ ಎಲ್ಲ ಬೇಕು ನಮಗೆ ಅಂತ ಹಾಗೆ ಕೇಳ್ತೀವಿ. ನಮ್ದೆಲ್ಲ ಫಸ್ಟೇ ತಕೊಂಡಿದ್ದಾರೆ ಸರ್. ಇಂದುವರೆಗೆ ಏನಿದಿಲ್ಲ ನಮಗೆ. ಇಂದುವರೆಗೆ ಏನು ಕೊಟ್ಟಿಲ್ಲ ಸರ್. ಕೊಟ್ಟಿದ್ದು ತಕೊಂಡಿದ್ದಾರೆ. ಪುನಃ ಮೊನ್ನೆ ಇದು ಮೆಸೇಜ್ ಹಾಕಿದ್ದಾರೆ, ಅದೆಲ್ಲ ಬೇಗ ತಂದು ತಲುಪಿಸಿ ಅಂತ. ಇವಾಗ ನಿಮಗೆ ದುಡ್ಡು ಕೊಟ್ಟಿರೋದು ಬ್ಯಾಂಕ್ ಮುಖಾಂತರ ಕೊಟ್ಟಿರೋದಾ ಕ್ಯಾಶ್ ಕೊಟ್ಟಿರೋದಾ? ನಮಗೆ ಕ್ಯಾಶ್ ಕೊಟ್ಟಿ ಸರ್. ಅದು ಇಲ್ಲ, ನಮಗೆ ಅದು ಬ್ಯಾಂಕಿಗೆ ಹಾಕಿದ್ರು, ನಮ್ಮ ಅಕೌಂಟಿಗೆ ಹಾಕಿದ್ದು ಅವರು. ಅವ ನಿಮ್ಮ ಈ ಗ್ರೂಪಿಗೋಸ್ಕರ ಒಂದು ಖಾತೆ ತೆರೆದಿಲ್ವಾ? ಬ್ಯಾಂಕ್ ಅಲ್ಲಿ ಖಾತೆ ಅಕೌಂಟ್ ತೆರೆದು ಕೊಟ್ಟಿಲ್ವಾ? ಸಿಸಿ ಅಕೌಂಟ್ ಅಂತ ಹೇಳ್ತಾರಲ್ಲ, ಆ ಅಕೌಂಟ್ ಇಂದ ನಿಮ್ಮ ಅಕೌಂಟಿಗೆ ಬಂದಿದ್ಯಾ? ಅಲ್ಲ, ಯಾವ ಅಕೌಂಟ್ ಇಂದ ಬಂದಿದೆ ಅಂತ ಚೆಕ್ ಮಾಡಿದ್ರೆ ನೀವು? ಅದಷ್ಟು ನಾನು ಅಬ್ಸರ್ವ್ ಮಾಡಿಲ್ಲ ಸರ್. ಅದು ನೋಡಿ ಅಮ್ಮ, ಈಗ ಸಂಘಕ್ಕೆ ಅಂತ ಒಂದು ಖಾತೆ ಓಪನ್ ಮಾಡಿದ್ದಾರೆ. ಹೌದು. ನೀವು ಅದಕ್ಕೆ ಎಲ್ಲ ಡಾಕ್ಯುಮೆಂಟ್ ಆಧಾರ್ ಕಾರ್ಡ್ ಮತ್ತು ನಿಮ್ ಸೈನ್ ಕೊಟ್ಟಿದ್ದೀರಾ? ಪ್ರಬಂಧಕ, ಸಂಯೋಜಕ, ಕೋಶಾಧಿಕಾರಿ ಅಂತ 3 ಜನರದ್ದು ಡಾಕ್ಯುಮೆಂಟ್ 2 ವರ್ಷಕ್ಕೊಮ್ಮೆ ತಗೊಳ್ತಾರೆ ಅವರು, ಅಲ್ವಾ? ನಿಮ್ಮ ಸಂಘದಲ್ಲಿ ಪದಾಧಿಕಾರಿ ಬದಲಾವಣೆ ಆಗಿದ್ದಾರಾ?
ಆಗಿದೆ ಈಗಲ್ಲ, 1 ವರ್ಷಕ್ಕಿಂತ ಮುಂಚೆ ಆಗಿರ್ಬೇಕು. ಪದಗ್ರಹಣ ಆಗಿದೆ ಅಲ್ವಾ? ಹೌದು. ಆಗಿದೆ ಅಲ್ಲ, ಅವಾಗ ನಿಮ್ಮದು ಡಾಕ್ಯುಮೆಂಟ್ ತಗೊಂಡಿದ್ದಾರೆ. ಯಾರ್ದು? ಪ್ರಬಂಧಕ ಸಂಯೋಜಕ ಕೋಶಾಧಿಕಾರಿ ಅಂತೇಳಿ. ಅವರ ಹತ್ರ ಏನೆಲ್ಲ ತಗೊಂಡಿದ್ದಾರೆ? ಫೋಟೋ, ಆಧಾರ್ ಕಾರ್ಡ್, ಒಂದು ಪೇಪರ್ಗೆ ಸೈನ್ ಹಾಕಿ ತಗೊಂಡಿದ್ದಾರೆ ಅಲ್ವಾ? ಖಾತೆ ನಿಮ್ಮದು, ನಿಮ್ಮ ಅದಂದ್ರೆ ಖಾತೆ ಓಪನ್ ಮಾಡ್ಲಿಕ್ಕೆ ಅಂತೇಳಿ. ಅದು ಈಗ ಅದು ಯಾಕೆ ತಗೊಂಡಿದ್ದಾರೆ ಗೊತ್ತಾವುದು ನಿಮ್ಗೆ? ಅದು ಯಾಕೆ ತಗೊಂಡದಂದ್ರೆ ನಿಮ್ಮ ಸಂಘದ ಖಾತೆ ಬದಲಾವಣೆ ಮಾಡ್ಲಿಕ್ಕೆ, ಆಯ್ತಾ? ಆ ಖಾತೆ ಬದಲಾವಣೆ ಮಾಡಿದ್ರೆ ಆ ಖಾತೆ ಇಲ್ಲಿ ಉಂಟು, ಅಕೌಂಟ್ ನಂಬರ್ ಕೊಡ್ತಾರೆ. ನೀವೀಗ ಕೇಳಿ, ಬ್ಯಾಂಕ್ ಅಕೌಂಟ್ ನಂಬರ್ ಕೊಡ್ತಾರೆ. ಅದೇ ಅಕೌಂಟ್ ನಂಬರ್ ಕೊಟ್ಟ ಮೇಲೆ ಅದಕ್ಕೆ ಖಾತೆ ಪುಸ್ತಕ ಬೇಕಲ್ಲಮ್ಮ, ನೀವು ಅದನ್ನು ಕೇಳಿ ಅಂತ ಹೇಳುದು. ಅದು ಕೊಡ್ಲಿ. ಈಗ ನೀವು ಕೇಳಿದ್ರೆ ನಾನು ಬ್ಯಾಂಕಿಗೆ ಕಟ್ತೇನೆ, ಓಕೆ ಈಗ ಈ ನಂಬರ್ ಉಂಟು, ನಿಮ್ಮ ನಿರ್ಣಯ ಪುಸ್ತಕದಲ್ಲಿ ಇದುಂಟು, ಇಲ್ಲದ್ರೆ ನಿಮ್ಮ ಸ್ಟೇಟ್ಮೆಂಟ್ ಅಲ್ಲಿ ನಂಬರ್ ಉಂಟು, ಖಾತೆ ನಂಬರ್, ಅದಕ್ಕೆ ಕಟ್ಟಿ ಅಂತ ಹೇಳ್ತಾರೆ. ನೀವು ಈಗ ನಾನು ಖಾತೆ ನಂಬರ್ ಕೊಡ್ತೇನೆ, ನೀವು ಕಟ್ತೀರಾ? ನಿಮ್ಗೆ ನಿಮ್ಮ ಸಂಘದ ಪಾಸ್ ಪುಸ್ತಕ ಬೇಕು, ಅದನ್ನ ಕೇಳಿ ಅವ್ರದ್ರ. ಮತ್ತೆ ಸಂಘದ ಬ್ಯಾಂಕ್ ಸ್ಟೇಟ್ಮೆಂಟ್. ಇವರು ನೋಡಿ, ಈಗ ನಿಮ್ಮ ಸಂಘದ ನಮಗೆ ಬ್ಯಾಂಕ್ ಪಾಸ್ಬುಕ್ ಅಂತ ಏನು ತೋರಿಸಿಲ್ಲ ಸರ್. ಹೇಳ್ತಾರೆ ನಿಮಗೆ ಸಂಘಕ್ಕೆ ಅಷ್ಟಿದೆ, ಇಷ್ಟು ಲೋನ್ ಇದೆ ಅಂತ ಹೇಳ್ತಾರೆ ಸರ್. ಇಂದುವರೆಗೂ ನಮಗೆ ಪಾಸ್ಬುಕ್ ಅಂತ ಹೇಳಿ ತೋರಿಸಿಲ್ಲ. ಅದನ್ನ ಮಾತ್ರ ತೋರ್ಸಕ್ ಹೋಗಿಲ್ಲ ಸರ್ ಅವರು. ಈಗ ವೀರೇಂದ್ರ ಹೆಗಡೆ ಅವರು ಹೇಳಿದ್ದಾರೆ, ಹೌದು ಸರ್, ನಮ್ಗೆ ಸಾಲ ಕೊಟ್ಟಿದ್ದು ಬ್ಯಾಂಕ್ ಅವರು ಅಂತ ಸರ್. ಹಾಗಾದ್ರೆ ಇಲ್ಲಿಯವರೆಗೆ ಬ್ಯಾಂಕ್ ಇಂದ ನಿಮ್ಗೆ ಸಾಲ ಬಂದಿರೋದು ಮತ್ತೆ ಇಷ್ಟು ವರ್ಷದಿಂದ ನೀವು ಬ್ಯಾಂಕಿಗೆ ಕಟ್ಟಿರುವಂತ ಸ್ಟೇಟ್ಮೆಂಟ್ ಅವರು ತೋರಿಸ್ಬೇಕು. ತೋರಿಸಿಲ್ಲ ಅಷ್ಟೇ. ನೀವು ಕೇಳ್ಬೇಕು. ಅಲ್ಲಿ ಕೇಳಕ್ ಹೋದ್ರೆ ಉಲ್ಟ ಮಾತಾಡ್ತಾರೆ ಸರ್. ನಮ್ಮನೆ ಎದುರಿಸಿ ಬದರ್ಸಿ ಇದ್ ಮಾಡ್ತಾರೆ ಸರ್. ಅದು ಮೊನ್ನೆ ಪುಷ್ಪ ಅಂತ ಒಬ್ರು ಅವ್ರನ್ನ ಕೇಳಿ ಅಂತ ಹೇಳ್ದೆ ನಾನು. ಎಲ್ಲ ಅವಳಿಗೆ ಸ್ಟೇಟ್ಮೆಂಟ್ ಎಲ್ಲ ಬರ್ದು ಕೊಟ್ಟಿದ್ದೆ. ಅವಳು ಬರ್ದು ಕಟ್ಟಿದ ದುಡ್ಡೆಲ್ಲ ಒಂದ್ ದಿವಸ ಅವಳಿಗೆ ಅಷ್ಟು ಬರೀಕೆ ಗೊತ್ತಿಲ್ಲ ಸರ್. ಎಲ್ಲ ಬುಕ್ ನೋಡಿ ಎಲ್ಲ ಬರ್ದು ಕೊಟ್ಟಿದ್ದೆ ನಾನು, ನೋಡು ಅಂತ ಹೇಳ್ಕೊಂಡು. ಅಷ್ಟೊತ್ತಿಗೆ ಇವಳಲ್ಲಿ ಕೇಳೋತ್ತಿಗೆ ಏನೋ ಈ ನಮ್ಮನ್ನ ಬೈದ್ ಬಿಟ್ಟಿದ್ದಾರೆ ಮೇಡಮ್ ಸರ್. ಅವ್ಳು ಪಾಪ ಒಂಥರ ಎದ್ಕೊಂಡು ನಿನ್ನೆನು ಕೇಳಿದೆ, ಬಾ ನೀನು ಬಾ ಅಂತ ಹೇಳೋತ್ತಿಗೆ, ಅಕ್ಕ ಸಾಯ್ಲಿ ಅವ್ರ ದುಡ್ಡು ತಿಂದ ಹೋಯ್ತಲ್ಲ, ಏನ್ ಮಾಡಕ್ ಆಗಲ್ಲ ಅಂತ ಹಾಗೂ ಹೇಳಿದಾಳೆ ಸರ್ ಅವರು. ಅಲ್ಲ, ನಿಮಗೆ ಗೊತ್ತಾಗ್ತಲ್ಲ ಸೌಜನ್ಯ ಹೋರಾಟ ಈ ತರ ಹಿಡಿದಿದ್ದಾರೆ, ಈ ಒಂದು ನೊಂದವರಿಗೆ ನ್ಯಾಯ ಕೊಡಿಸ, ಮತ್ತೆ ಏನಕ್ಕೆ ಎದುರು ಕೂತಿದ್ದೀರಾ? ನಾವು ಎದುರು ಕೂತಿರ ಸರ್. ಮತ್ತೆ ನಾವು ಎದುರು ಮತ್ತೆ ಇದಕ್ಕೆ ಮುಂಚೆ ಕರೆ ಮಾಡ್ಬೋದಿತ್ತಲ್ಲ, ಕೇಳ್ಬೋದಿತ್ತಲ್ಲ. ಇಲ್ಲ, ನಿಮಗೆ ನೇರವಾಗಿ ಠಾಣೆ ಕೊಡ್ಬೇಕು. ನಾವ್ ಬಿಟ್ಟಾಕಿ, ನಮ್ದು ಬಿಟ್ಟಾಕಿ. ನಿಮಗೆ ಈ ನೆಲದಲ್ಲಿ ವಾಸ ಮಾಡೋದಿರಲ್ಲ, ಹಾಕಿದೆಯಲ್ಲ, ಅದರ ಪ್ರಕಾರವಾಗಿ ಇವರು ಕೇಳೋದು ಕೇಳ್ಕೊಳ್ಳೋದು ನಿಮಗೆ ದೂರ ಕೊಡ್ಬೋದಿತ್ತಲ್ಲ, ಯಾಕೆ ಕೊಡ್ತಾ ಇಲ್ಲ? ಅದಕ್ಕೆ ನಾವೇನಕ್ಕೆ ಸಪೋರ್ಟ್ ಬರಬೇಕು? ಕಾನೂನು ಎಲ್ಲರಿಗೂ ಒಂದೇ ತಾನೆ. SKDRDP ಅವರ ಮೇಲೆ ಕೇಸ್ ಆಗಿರೋದು, ಕೋರ್ಟ್ ಇಂದ ಆದೇಶ ಆಗಿರೋದು ನಿಮ್ಗೆ ಗೊತ್ತಿದ್ಯಾ? ಇವಾಗ ಹೇಳ್ತಿದ್ದ ಸರ್ ಎಲ್ಲ ಕೇಸ್ ಆಗಿದೆ ಅಂತ. ಇದಕ್ಕೆ ಮುಂಚೆ ಗೊತ್ತಾಗಿಲ್ವಾ? ಇಲ್ಲ ಸರ್. ಇನ್ನೀ ಒಂದು ಕೆಲಸ ಮಾಡಿ ನೋಡಿ, ಎಲ್ಲವನ್ನು ನಾವು ಕಳ್ಸಿಕೊಡ್ತೀವಿ. ನಿಮ್ಮ ಬೇರೆ ಬೇರೆ ಗ್ರೂಪ್ ಇದೆ ಅವರಿಗೆ ಅದೆಲ್ಲ ನೋಡ್ಬಿಟ್ಟು ಅಲ್ಲಿಂದ ಇದೆಲ್ಲ ಯಾಕೆ ನಮ್ಮ ಗ್ರೂಪಿಗೆ ಹಾಕ್ತೀರಾ, ಸುಮ್ನೆ ಹಾಕ್ತಿರಲ್ಲ ಅಂತ ಹೇಳಿದ್ರು ಮೇಡಮ್ ಸರ್. ಅವಾಗ ಈಗ ನಾನೆಲ್ಲ ಗ್ರೂಪಿಗೆ ಹಾಕ್ಬಿಟ್ಟಿದೆ, ಕಳ್ಸಿಕೊಟ್ಟಿದ್ದಾನೆಲ್ಲ. 1 ತಿಂಗಳ ಹಿಂದೆ ಹಾಕಿದೆ. ಅಷ್ಟೊತ್ತಿಗೆ ಮೇಡಮ್ ಮತ್ತೆ ಅವರು ಅಲ್ಲಿಂದ ವಾಯ್ಸ್, ಯಾಕೆ ಸುಮ್ನೆ ಇಲ್ಲದ ಸಾಲದೆಲ್ಲ ಹಾಕ್ತೀರಾ ಹೆಗ್ಗಡೆಯವ್ರ ಮೇಲೆ ನೀವು ಅಂತ ಅವ್ರನ್ನ ಅಲ್ಲಿಂದ ಮೆಸೇಜ್ ಹಾಕಿದ್ರು, ವಾಯ್ಸ್ ಮೆಸೇಜ್. ಆಮೇಲೆ ಪುನಃ ಮೇಡಮ್ ಹೇಳದಂತೆ, ಅವಳಿಗೆ ಹೇಳು ಈ ತರದೆಲ್ಲ ಮೆಸೇಜ್ ಹಾಕಬೇಡ ಗ್ರೂಪಿಗೆ ಅಂತ ಪುನಃ ಮೇಡಮ್ ತಿರುಗಿಸಿ ಹೇಳಿದ್ದಾರೆ. ಪುನಃ ಮೊನ್ನೆ ನಾವು ಪುನಃ ಏನಾದ್ರು ಗ್ರೂಪಿಗೆ ಹಾಕ್ತಿಂತ ಹೇಳ್ಬಿಟ್ಟು ನಮ್ಮ ಗ್ರೂಪ್ ಇಂದ ಲಿಫ್ಟ್ ಮಾಡಿದ್ದಾರೆ ಸರ್. ಲಿಫ್ಟ್ ಮಾಡಿದ್ದಾರೆ. ಒಳ್ಳೆ ಕೆಲಸ. ಅಂದ್ರೆ ನಿಮ್ಮನ್ನು ಸಂಘದಿಂದ ಹೊರಗೆ ಹಾಕಿದಾಗೆ ಲಿಫ್ಟ್ ಮಾಡಿದ್ದಾರೆ. ಇನ್ನು ನೀವು ಕಟ್ಟುವ ಅವಶ್ಯಕತೆ ಇಲ್ಲ. ನೋಡಿ, ನಿಮಗೆ ಇನ್ನೂ ಹೇಳ್ಕೊಡ್ತೀವಿ ನೋಡಿ. ನಿಮ್ಮ 10 ಜನ ಸಂಘದ ಸದಸ್ಯರಿದ್ರೆ 6 ಜನ ಹೊರಗೆ ಬಂದರೂ ಪರವಾಗಿಲ್ಲ. ನೀವು ನೇರವಾಗಿ ಗ್ರಾಮೀಣದ ಪಂಚಾಯತಲ್ಲೂ ಸಂಘಟನೆ ಇದೆ, ಇಲ್ಲ ನೀವಾಗಿ ನೇರವಾಗಿ ಒಂದು 10 ಜನ ಸಂಘ ರಚನೆ ಮಾಡಿ ಅದರಲ್ಲಿ ಅಧ್ಯಕ್ಷರ ಕಾರ್ಯ ರಚನೆ ಮಾಡಿ ಬ್ಯಾಂಕಿಗೆ ಹೋಗಿ, ಕೆನರಾ ಬ್ಯಾಂಕ್, ವಿಜಯ ಬ್ಯಾಂಕಿಗೆ ಹೋಗಿ ನೇರವಾಗಿ ಅಲ್ಲಿ ಮಾತಾಡಿಸ್ಕೊಳ್ಳಿ. ನೀವು ಸಂಘ ರಿಜಿಸ್ಟರ್ ಮಾಡಿ, ನೀವು ಅದರಲ್ಲಿ ದುಡ್ಡು ಹಾಕಿ ಅದರಲ್ಲಿ ಬೆಳೆಸಿ. ನೀವು ಪುಷ್ಪಲತಾ ಅವರು ಈಗ ಅಮೌಂಟ್ ಕಟ್ಟಕ್ಕೆ ಹೋಗುತ್ತೆ, ಒಂದು ಸರ್ ಇದ್ರಂತೆ, ಯಾರ ಹೆಸರೇನು ಗೊತ್ತಿಲ್ಲ ಅಂತ ಹೇಳಿದ್ರು. ಅಷ್ಟೊತ್ತಿಗೆ ಅವ್ರು ಹೇಳುತ್ತೆ, ನೀವು ಅಲ್ಲಿ ಇಲ್ಲಿ ನಮಗೆ ಕಂಪ್ಲೇಂಟ್ ಅದು ಮಾಡಿದ್ರೆ ಅದೇನೋ GPS ಏನೋ ಇದಿದೆ ಅಂತೆ, ಅದು ಗೊತ್ತುಂಟ ನಿಮಗೆ ಅಂತ ಕೇಳಿದ್ರಂತೆ. ಅಷ್ಟೊತ್ತಿಗೆ ಅಲ್ಲಿ ಮೇಡಮ್ ನಮಗೆ ಗೊತ್ತಾ, ಅದು ಒಂದು ನಮ್ಮ ಮೇಲೆ ಏನಾದ್ರು ಈಗ ಕೇಸ್ ಗೀಸ್ ಮಾಡಿದ್ರೆ ನಾವು ಆ ಸ್ಪ್ರೇನ ಅವ್ರ ಮಕ್ಕದ ಮೇಲೆ ಎಸಿತೀವಿ ಅಂತ ಹೇಳಿದಂತೆ. ಯಾರು ಹೇಳಿದ್ದು? ಅದನ್ನ ಸರ್ ಹೇಳಿದ್ರಂತೆ. ಅಲ್ಲ ಸರ್, ಯಾರ ಕಡೆ ಅವರು ಅವ್ರು ಯಾರಿಗೆ ಹೇಳಿರೋದು? ಪುಷ್ಪಲತಾ ಅವ್ರ ಹತ್ರ ಅವರಲ್ಲಿ ಕೂತ್ಕೊಂಡು ಹಾಗೆ ಮಾತಾಡ್ತಾರೆ. ಯಾರೋ ನಮ್ಮ ಸುದ್ದಿಗೆ ಬಂದ್ಬಿಟ್ರೆ ನಾವು ಆ ಸ್ಪ್ರೇ ಹಾಕಿ ಅವ್ರು ಏನಾದ್ರು ಮಾಡಿಬಿಡ್ತೀವಿ ಅಂತ ಹೇಳಿದ್ರೆ ಸರ್. ಆ ತರ ಹೆದರ್ಸಿದ್ರಂತೆ. ಅವ್ರು ಇವಾಗ ಪುಷ್ಪಲತಾ ಅವ್ರು ಇವಾಗ ಹೇಳಿ ಸರ್ ನನಗೆ, ಸ್ಪ್ರೇ ಹಾಕ್ತಿವಿ ನಾವು, GPS ಅಂತ ಏನು ಬರ್ತದೆ ಅಂತ. ಅಷ್ಟೊಂದು GPS ಆಗ ಗಾಡಿಗಳು ಎಲ್ಲೆಲ್ಲ ಹೋಗ್ತವೆ, ಈಗ ಹೇಳ್ದವ್ರು ಎಲ್ಲೆಲ್ಲ ಹೋಗ್ತದೆ ಅದನ್ನ ನಾವು ಇದ್ ಮಾಡ್ತೀವಿ ಅಂತ. ಇವಾಗ ನಿಮ್ಮ ಮನೆಯವರೆಲ್ಲ ಹೊರಗಡೆ GPS ಇಟ್ಬಿಟ್ಟು ಎಲ್ಲ ಹೋಗಿ ಅಲ್ಲಿ ಹೋಗಿ ಸ್ಪ್ರೇ ಮಾಡಿ ಕೆಲಸ ಅವರಿಗೆ ಹಾಗೆ ಹೇಳಿದ್ರಂತೆ ಸರ್. ಅಂದ್ರೆ LIC
ಹೌದು ಕನ್ಫರ್ಮ್ ಅದು. ಮೊನ್ನೆ ಇವಾಗ ಬೆಳಿಗ್ಗೆ ಒಂದ್ಸಲ ಹೇಳಿ ಸರ್ ನನಗೆ ಫೋನ್ ಮಾಡಿದ್ರೆ ಇನ್ನು ಮುಂದೆ ನೀವು ಹಣ ಕಟ್ಟದೆ ನಿಮ್ಗೆ ಸ್ಪ್ರೇ ಹಾಕ್ಲಿಕ್ಕೆ ರೆಡಿ ಆಗಿದ್ದಾರೆ ಅವರು ಮನೆಯವರು. ಈಗ ನೋಡಿ ಇದರ ಬಗ್ಗೆ ನೀವು ನೋಡಿ ಈಗ ಬಹಿರಂಗವಾಗಿ ಹೇಳ್ತಾ ಇದ್ದೀರಾ, ಇದರ ಬಗ್ಗೆ ನೀವು ಕಂಪ್ಲೇಂಟ್ ಮಾಡ್ಬೇಕಮ್ಮ. ನೇರವಾಗಿ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ಮಾಡಿ ನಮ್ಗೆ ಈ ಯಾರಂತೂ ಗೊತ್ತಿಲ್ಲ ಸರ್ ಅವರು. ಬೇಡ SKDRP ಮೇಲೆ ಕಂಪ್ಲೇಂಟ್ ಮಾಡಿ, ಅವಾಗ ನಿಮ್ಗೆ ಆಟೋಮೆಟಿಕ್ ಆಗಿ ಅದು ಯಾರು ಕಂಪ್ಲೇಂಟ್ ಮಾಡಿ ಅವರೇ ಕರ್ಕೊಂಡ್ ಅವ್ರು ಹೇಳಿದ್ರು, ಒಂದು ವೈಟ್ ಆಗಿದ್ರು ಸರ್, ಅವರೇ ಹೇಳಿದ್ರು ಶೋಭಾ ನಾನ್ ಬಂದು ಹೇಳ್ತೀನಿ ಅಂತ ಹೇಳಿದ್ರು. ಹಾಗಾದ್ರೆ ಅವರನ್ನು ಕರ್ಕೊಂಡು ಫೋನ್ ಮಾಡಿರ್ತಾರ, ಫೋನ್ ರಿಸೀವ್ ಮಾಡ್ತಿಲ್ಲ ಅವರು ಪುಷ್ಪಲತಾ ಅವರು. ಈಗ ಇಲ್ಲಿ ಶ್ರೀ ಶಕ್ತಿ ನವೋದಯ ಸಂಜೀವಿನಿ ಸಂಘಗಳಿಲ್ವಾ? ಇದೆ ಸರ್. ಇದ್ದೀರಾ ನೀವು ಅದರಲ್ಲಿ? ಇದ್ದೀವಿ ಸರ್. ಅದರಲ್ಲಿ ಸಂಘದ ನಿಯಮ ನಿಮ್ಗೆ ಗೊತ್ತಿದ್ಯಾ? ಯಾವ ತರ ಅಂತ? ತಿಂಗಳಿಗೊಮ್ಮೆ ಕಟ್ಟುವಂತದ್ದು, ಸಬ್ಸಿಡಿ ಹಣ ಬರ್ತದೆ, ಪಾಸ್ ಪುಸ್ತಕ ಕೊಡ್ತಾರೆ. ಅದೇ ತರ ಇದು ಕೂಡ ಇರ್ಬೇಕಾಗಿರೋದು. ನಿಮಗೆ ಮೋಸ ಮಾಡಿದ್ದಾರೆ, ಸುಳ್ಳು ಹೇಳಿ ಅದು ಬೇರೆ ಇದು ಬೇರೆ ಅಂತ ಹೇಳಿ ಸುಳ್ಳು ಹೇಳಿದಾರಲ್ಲ. ಅದು ಕೇಳಿದ್ರೆ ನಾವು ಏನಾರು ಹೇಳಿದ್ರೆ ಇದು ವಾರಕ್ಕೆ ಕಟ್ಟಬೇಕಂದ್ರೆ ನಿಮಗೆ ಯಾವ ಸಂಘದಲ್ಲಿ ಕೊಡ್ತಾರೆ ಐತೆ ಇದು ನೀವು ಕೇಳ್ದಾಗೆ ದುಡ್ಡು ಕೇಳಿ ಒಂದು ವಾರದಲ್ಲಿ ನಿಮಗೆ ದುಡ್ಡು ಬರ್ತದಲ್ಲ ಅಂತ ಹಾಗೂ ಎದುರಿಸ್ತಾರೆ ಸರ್. ಅಲ್ಲ, ಒಂದು ವಾರಕ್ಕೆ ದುಡ್ಡು ಕೊಡುವಂತೆ ಅಕ್ರಮವಾಗಿ ಬಡ್ಡಿ ಕಟ್ಟಬೇಕಾ? ಹೆಚ್ಚು ಬಡ್ಡಿ ಕಟ್ಟಬೇಕಾ? ವಾರ ಕಟ್ಟಿಸ್ಕೊಳ್ತಾರಲ್ಲ ಸರ್ ಪುಸ್ತಕಟ್ಟೆ, ಅದು ಕಟ್ಕಡೆ ಹೋಗ್ಬೇಕಲ್ಲ ಸರ್. ಅದು ಕೇಳಿದ್ರು ನಮ್ನೇ ಮಾತು ಬದಲಾಯಿಸ್ತಾರೆ ಸರ್ ಅಲ್ಲಿ ಹೋಗಿ. ನಿಮ್ಮ ಪ್ರಕಾರವಾಗಿ ಹೆಚ್ಚುವರಿ ಬಡ್ಡಿ ಕಟ್ತಾ ಇದ್ದೀರಾ ತಾವು? ನಮಗೆ ಸರ್ ನಮಗೆ ದುಡ್ಡು ಇವಾಗ 2 ಲಕ್ಷ ತಗೊಂಡ್ರೆ 2,10,000 ಕಟ್ತಾ ಇದ್ದೀರಾ, ಅದೊಂದು ಕಡೆ ಅಂತ ತಾವು ಹೇಳ್ತಾ ಇದ್ದೀರಾ. ಹೆಚ್ಚುವರಿ ಬಡ್ಡಿ ಕಟ್ತಾ ಇದ್ದೀರಾ? ನಮಗೆ ಅದ್ರಲ್ಲಿ ಗೊತ್ತಾಗಲ್ಲ ಸರ್. ಹೇಳ್ತಾರೆ ಸ್ಟೇಟ್ಮೆಂಟ್ ಅದು ನಮಗೆ ಡೈಲಿ ಕಟ್ಟಕ್ಕೆ 1,280 ಹೇಳಿದ್ದು ಸರ್, ಸ್ಟೇಟ್ಮೆಂಟ್ ಬಂದಿದ್ದು. ಇವರು 1,500 ಕಟ್ತಾರೆ. ಪುನಃ ಅದರ ಕೇಳಿದ್ರೆ 500 ಬರ್ತದೆ, 700 ಕಟ್ಟಬೇಕು ಹಾಗೂ ಹೇಳ್ತಾರೆ. ಅಷ್ಟೊತ್ತಿಗೆ ಪುನಃ ಕೇಳಕ್ ಹೋದ್ರೆ ನಿಮ್ದು ಅದು ಉಂಟು ಇದು ಉಂಟು, ಮೈಕ್ರೋ ಬಜೆಟ್ ಕಟ್ಟಬೇಕು ಹಾಗೆಲ್ಲ ಹೇಳ್ತಾರೆ ಸರ್. ಮೈಕ್ರೋ ಬಜೆಟ್ಗೆ ಎಷ್ಟು ಕಟ್ಟಿದಿರಿ? ಅದು 150 ರೂಪಾಯಿ ಸರ್ ವಾರಕ್ಕೆ. 200 ತರ ಅದಕ್ಕೆ ಬಡ್ಡಿ. ಪುನಃ ಏನ್ ಗೊತ್ತಾ ಸರ್, ಮತ್ತೆ ಪುನಃ ನಮ್ದು ಜೀವ ಭದ್ರತೆ ಅದು ಕಟ್ಟಬೇಕು ಸರ್. ಅದಕ್ಕೆ ಪುನಃ ಇದು 150 ರೂಪಾಯಿ ಇಲ್ಲ ಸರ್. ಮತ್ತೆ ನೀವು ಕಟ್ಟಿದ್ದೀಯ ಯಾವ ಧೈರ್ಯದಲ್ಲಿ ಕಟ್ಟಿದ್ದೀರಾ? ನೋಡಿ, ಅದರ ಉದ್ದೇಶ ಏನು ಗೊತ್ತಾ? ನೀವೇನೋ ದುಡ್ಡು ಕಟ್ಟಲಿಕ್ಕೆ ತೊಂದರೆ ಆದರೆ, ಕಷ್ಟ ಆದರೆ, ಅವರು ಯಾವ ಮಾನವೀಯತೆ ಇಲ್ಲದ ಜಾತಿಯವರವರು. ನೇರವಾಗಿ ಅವ್ರು ಹೇಳೋದು ಕರೆಕ್ಟ್ ಅದು. GPS ಪ್ರಕಾರ ಗಾಡಿಯಲ್ಲಿ ಇಟ್ಬಿಟ್ಟು ಆ್ಯಕ್ಷನ್ ಲೈಸ್ ಸಾಯಿಸೋ ಕೆಲಸ ಮಾಡ್ತಾ ಇದ್ದಾರೆ. ಇನ್ನೂ ಜನ ಎಚ್ಚೆತ್ಕೊಳ್ಳಿ. ನೀವು ಏನು ಗೊತ್ತಾ, ಇವಾಗ ಸಾಲ ಜಾಸ್ತಿ ಆಗಿದೆ ಜನರ ತಲೆ ಮೇಲೆ. ಒಂದೊಂದು ಮನೆಯಲ್ಲಿ 5 ಜನ ಇದ್ರು, 5 ಜನರಿಗೂ ಸಾಲ ಕೊಟ್ಟಿದ್ದಾರೆ ಅವರು. ಇದೇನು RBI ನಿಯಮ ಅಲ್ಲ ಇದು. ಒಂದು ರೇಷನ್ ಕಾರ್ಡಲ್ಲಿ ಎಲ್ಲರಿಗೂ ಸಾಲ ಕೊಡಿ ಅಂತ ಎಲ್ಲೂ ಹೇಳಿಲ್ಲ. ಈ ರೀತಿಯಲ್ಲೇ ಕೊಲೆ ಮಾಡೋ ಸಂಚು ಇವಾಗ ಅವ್ರು ನಡೀತಾ ಇದೆ. ಈ ರೀತಿಯಲ್ಲಿ ಆಕ್ಷನ್ ಡೆತ್ ಆಗುವಾಗ ಆಕ್ಷನ್ ತಾನೇ ಡೆತ್ ಆಗಿರೋದು, ಆಯ್ತು ಇನ್ಶೂರ್ ಪಾಸ್ ಮಾಡೋದು, ತಗೊಳ್ಳೋದು, ಬರೋದು, ನಿಮಗೆ ಒಂದು ತೋರಿಸೋದು, ಇದಕ್ಕೊಂದು ಸೈನ್ ಮಾಡಿ ಅಂತ ಹೇಳಿ ದುಡ್ಡು ತಗೊಂಡು ಇದೇ ಆಗ್ತಾ ಇರೋದು. ಕರ್ನಾಟಕ ರಾಜ್ಯದಲ್ಲಿ ಆಗಿರೋದಲ್ಲ ಇದೇ. ಆದ್ರೆ ಯಾರು ಹೊರಗೆ ಬಿಡ್ತಾ ಇಲ್ಲ, ಯಾರಿಗೂ ಹೊರ ಸುದ್ದಿ ಗೊತ್ತಾಗ್ತಾ ಇಲ್ಲ. ಅದಕ್ಕೋಸ್ಕರ ನಾವು ಬಂದಿರೋದು, ಇಂಥ ಮಾಹಿತಿಯನ್ನ ತಮ್ಮ ಮುಂದೆ ಹಂಚಿಕೊಳ್ಳಿಕ್ಕೆ ಬಂದಿರೋದು. ಹೇಳಕ್ ಹೋದ್ರೆ ಹೇಳ್ತಾರೆ ಸರ್, ಯಾವ ಸಂಘದಲ್ಲಿ ಈ ತರ ಟೈಪ್ ದುಡ್ಡು ಕೊಡ್ತಾರೆ, ನಾವು ಕೇಳ್ದಾಗ ಕೊಡ್ತಿಲ್ವಾ, ನೀವೇ ಕೇಳ್ದಾಗ ಕೊಡ್ತಿಲ್ವಾ ಅಂತ ಕೇಳ್ತಿದ್ದಾರೆ ಸರ್. ಅದ್ರ ಬಡ್ಡಿ ಅಷ್ಟೇ ತಿಂತಾರಲ್ಲ ಸರ್ ಅವರು. ಈ ತರ ಸಂಘದಲ್ಲಿ ಯಾರು ಕೊಡೋದಿಲ್ಲ, ಬಾಕಿ ಎಲ್ಲ ಒಳ್ಳೆ ನಿಯತ್ತಾಗಿ ಕೊಡ್ತಾರೆ. SKDRP ಹಣ ಕೊಟ್ಟು ನಮ್ಮನ್ನು ಬೀದಿಗೆ ಹಾಕೋದು ಸಾಲಗಾರನೇ ಮಾಡೋದು. ಬೇಡ ನನಗೆ ಸಂಘ ಬೇಡ ಏನು ಬೇಡ ಅಂತ ಇದ್ದೆ. ಅಷ್ಟೊತ್ತಿಗೆ ಎಲ್ಲ ಹಠದಲ್ಲೇ ಸೇರ್ಕೊ 10 ರೂಪಾಯಿ, ಇದು ವಾರಕ್ಕೆ 10 ರೂಪಾಯಿ ನನಗೆ ಬೇಡಪ್ಪ ಅಂತ ಹೇಳಿದೆ. ಅಷ್ಟೊತ್ತಿಗೆ ಇದೇ ಮೀನಾಕ್ಷಿ ಅವರು ನೇತಾಜಿ ಸಂಘದಲ್ಲಿ ಸ್ಟಾರ್ಟಿಂಗ್ ಇದ್ರು. ಅಷ್ಟೊತ್ತಿಗೆ ಅವರು ನನಗೆ ಸಂಘದಲ್ಲಿ ಹೊತ್ತಿಗೆ ನಾನು ಸ್ವಲ್ಪ ಲೇಟ್ ಆಗಿ ಹೋದೆ. ಅಷ್ಟು ಅವಳು ಅಲ್ಲಿಂದನೇ ನನ್ನ ಕಣ್ಣಕ್ಕೆ ಎದುರಿಸಿ ನೋಡಿ ಸರ್. ಅಷ್ಟು ನಾನು ಅದು ಬೇಡ, ನಂಗೆ ಸಂಘ ಬೇಡ ಏನು ಬೇಡ, ಈ ತರ ನನಗೆ ಸಂಘ ಬೇಕಾಗಿ ಇಲ್ಲ ಅಂತ ಹೇಳಿದೆ ಸರ್. ಮತ್ತೆ ಪುನಃ ಎಲ್ಲ ಹಠದಲ್ಲಿ ಸೇರಿಸ್ಕೊಳ್ದು ನನ್ನ ಸಂಘಕ್ಕೆ. ಈಗ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ದು ಹೇಗೆ? ಇವರಿಂದಾಗಿ ಕಾಂಟ್ಯಾಕ್ಟ್ ಆಯ್ತು. ಅವ್ರದ್ದು ಪುಷ್ಪಲತಾ ಅವರಿಗೆ, ಇವ್ರದ್ದು ಬಂದ್ರೆ ಪರಿಚಯ ಇತ್ತು, ಪುಷ್ಪಲತಾ ಅವರಿಗೆ ಪರಿಚಯ ಇದ್ದು ಸರ್ ಇವ್ರನ್ನ. ಹೌದು. ಅಲ್ಲ, ಈ ನಾನು ಕೇಳ್ತಾ ಇರೋದು, ಈ ಕೊಡಗು ಡಿಸ್ಟ್ರಿಕ್ಟ್ ಅಲ್ಲಿ ಒಳ್ಳೆ ಧೈರ್ಯವಂತರ ತಾನೇ ಇರೋದು. ನೀವು ಮತ್ತೆ ಏನಕ್ಕೆ ಇಷ್ಟು ಭಯ ಬೀಳ್ತಾ ಇದ್ದೀರ ಗೊತ್ತಾಗ್ತಾ ಇಲ್ಲ. ನಮ್ಮ ಪ್ರಕಾರವಾಗಿ ಏನು ಅಂತ ಮೇಡಮ್, ಬೇರೆ ಕಡೆ ಎಲ್ಲ ಭಯ ಬೀಳ್ತಾರೆ, ಇಲ್ಲಿಯವರು ಭಯ ಬೀಳುವವರಲ್ಲ. ಆದ್ರೆ ಇಲ್ಲಿ ಇವಾಗ ನಾನು ನೋಡ್ತಾ ಇರೋ ಎಲ್ಲರೂ ಅದಕ್ಕೆ ಭಯ ಬೀಳ್ತಾ ಇದಾರೆ. ಅಂದ್ರೆ ಏನ್ ಗೊತ್ತಾ ಸರ್, ಒಬ್ಬೊಬ್ಬರಿಗೆ ಹೆದರ್ಸಿ ಇರ್ತಾರಲ್ಲ ಸರ್, ಹಾಗೆ ಅಂತ ಹೇಳ್ಕೊಂಡು ಹೆದರ್ಸಿ ಇರ್ತಾರೆ. ಅದಕ್ಕೆ ಯಾರು ಏನ್ ಬಾಯಿ ಬಿಚ್ಚಿಡಕ್ಕಿಲ್ಲ. ದೇವರ ಹೆಸರಲ್ಲಿ ಮಂಜುನಾಥ ನಿಮ್ನ ಸುಮ್ನೆ ಬಿಡಾಕಿಲ್ಲ ಅಂತ ಹೆದರ್ಸಿ ಬಿಡ್ತಾರೆ ಸರ್. ಇವ ಅವ್ರಿಗೆ ಗೊತ್ತಿಲ್ಲ, ನಮ್ಮನ್ನು ಕರ್ಕೊಂಡು ಬಂದ್ರೆ ಮಂಜುನಾಥ ಅಲ್ಲಿ ನಮ್ಮನ್ನು ಕೂರ್ಲಿಕ್ಕೆ ಬಿಡ್ತಾ ಇಲ್ಲ, ಹೊಡೆದೆ ಬಿಸ್ತಾರ ಎದ್ದು ಹೋಗು ಅಂತ ಹೇಳ್ತಾ ಇರೋದು. ಎದುರಿಸ್ತಿದ್ದಾರೆ ಮಂಜುನಾಥ ಅಂತ, ಹೋಗಿ ನೀವು ಸರ್ ಇಲ್ಲ ಮಂಜುನಾಥ ನಿಮ್ಮನ್ನ ಸುಮ್ನೆ ಬಿಡಕ್ಕಿಲ್ಲ ಅಂತ ಹೇಳ್ತಾರೆ ಸರ್. ನಿಜವಾಗಿ ಆದ್ರೆ ಉಲ್ಟಾ ಅದು ಕರೆಕ್ಟ್ ಅವ್ರು ಹೇಳ್ತಾ ಇದ್ದಾರೆ. ಯಾಕಂದ್ರೆ ಅವರನ್ನು ಬಿಡುದಿಲ್ಲ ಈಗ ಮಂಜುನಾಥ, ನಿಮ್ಮನ್ನಲ್ಲ ಅವರನ್ನು ಬಿಡುದಿಲ್ಲ ಅಂತೇಳಿ ಅದಕ್ಕೆ ನಮ್ಮನ್ನು ಕಳಿಸ್ತಾ ಇದ್ದಾರೆ. ಈಗ ನಿಮ್ಮ ಮನೆಗೆ ಬಂದಿದ್ದೀವಿ ನೋಡಿ. ಇವಾಗ ಮಂಜುನಾಥ ಸ್ವಾಮಿ ಇನ್ನೊಂದು ಕೆಲಸ ಕೈ ಹಾಕಿದ್ದಾರೆ.
ಮಂಜುನಾಥ ಸ್ವಾಮಿ ಗೊತ್ತು, ಅದು ನನ್ನನ್ನು ಪೂಜೆ ಮಾಡಬೇಕು, ಹಿಂದೂ ಭಕ್ತರು ನನ್ನ ಪೂಜೆ ಮಾಡಬೇಕು. ಇದು ಅನ್ಯ ಧರ್ಮೀಯರು ನನ್ನ ಇಟ್ಟಿಟ್ಟು ಬಡ್ಡಿವಾರ ಮಾಡ್ತಾ ಇದ್ದಾರೆ. ಇನ್ನೂ ಅವರ ಪುಸ್ತಕ ನಾನು ಕೂರಲ್ಲ. ಅವ್ರು ಹೇಳ್ತಾ ಇರೋದು, ಮಂಜುನಾಥ ಹೇಳೋದು ನಾನಿದ್ದು ಬರ್ತೀನಿ, ಅವ್ರು ಯಾರು ಧರ್ಮಸ್ಥಳ ದೇವಸ್ಥಾನವನ್ನು ಅನ್ಯ ಧರ್ಮೀಯರು ಇಟ್ಟು ಪೂಜೆ ಮಾಡ್ತಾ ಇದಾರಲ್ಲ, ಅಂದರೆ 1971ರಲ್ಲಿ ಸರ್ವೋಚ್ಚ ನ್ಯಾಯಾಲಯಕ್ಕೆ ಅಫಿಡವಿಟ್ ಕೊಟ್ಟಿದ್ದಾರೆ. ಇಂದು ಜೈನ ಇನ್ಸ್ಟಿಟ್ಯೂಟ್ ಅಂತೇಳಿ, ಧರ್ಮಸ್ಥಳ ಜೈನ ಇನ್ಸ್ಟಿಟ್ಯೂಟ್ ಅಂತೇಳಿ ಕೊಟ್ಟಿರೋದು. ಆ ನಂತರ ಮಂಜುನಾಥ ಸ್ವಾಮಿ ಪೂಜೆ ಮಾಡ್ತಾ ಹಿಂದೂ ಭಕ್ತನ ಕರ್ಕೊಂಡು ಬಂದು ದೇವರಿಗೆ ಪೂಜೆ ಮಾಡೋ ತೋರಿಸಿ ದುಡ್ಡು ಮಾಡಿ ಬಡ್ಡಿವಾರ ಮಾಡ್ತಾ ಇದ್ದಾರೆ. ಇವಾಗ ಮಂಜುನಾಥ ಸ್ವಾಮಿ ಅನ್ನಪ್ರಸನ್ನ ಇದ್ದು ಆ ಕಡೆ ಗೋಮಟೇಶ್ವರ ಇದ್ದಾರೆ, ಅದು ಅವರ ದೇವರು. ಇನ್ನು ನಾನು ಹೋಗಿ ಪುಸ್ತಕ ಕೂರ್ತೀನಿ ಅಂತ ಹೇಳಿದ್ದಾರೆ. ಇನ್ನು ಅದನ್ನು ತೇಯಿಸಿ ಇನ್ನು ಅವ್ರ ಹತ್ರ ಹೇಳಿ, ನೋಡಿ ಬಡ್ಡಿವಾರ ಮಾಡ್ತಾ ಇರೋದು ವೀರೇಂದ್ರ ಹೆಗ್ಗಡೆ ಜೈನ್ ಅವರು. ನಮಗೆ ಅವರ ಫೋಟೋ ಇಟ್ಟು ಕೊಟ್ಟರೆ ಸಾಕು, ನಮ್ಮ ದೇವರ ಚಿತ್ರವನ್ನು ಇನ್ನು ಮೇಲೆ ಇಡುದು ಬೇಡಿ. ನೋಡಿ, ಅವರು ಕೋರ್ಟಿಗೆ ಅಫಿಡವಿಟ್ ಕೊಟ್ಟಿದ್ದಾರೆ, ಇದು ಹಿಂದೂಗಳ ದೇವಸ್ಥಾನ ಅಲ್ಲ, ಇಲ್ಲಿ ಹಿಂದೂಗಳಿಗೆ ಪೂಜೆ ಮಾಡ್ಲಿಕ್ಕೆ ಹಕ್ಕಿಲ್ಲ, ಇದು ನಮ್ಮ ಇನ್ಸ್ಟಿಟ್ಯೂಟ್. ಆಮೇಲೆ ಮಂಜುನಾಥ ಅಡಿ ಸ್ಥಳವನ್ನು ವೀರೇಂದ್ರ ಹೆಗ್ಗಡೆ ಅವರ ಹೆಸರಲ್ಲಿ ಮಾಡಿದ್ದಾರೆ. ದೇವರ ಅಡಿ ಜಾಗ ಯಾರ ಹೆಸರಲ್ಲಿ ಇರ್ಬೇಕು? ದೇವರ ಹೆಸರಲ್ಲಿ ಇರ್ಬೇಕು. ದೇವರ ಹೆಸರಲ್ಲಿ ಇತ್ತು, ಅದಕ್ಕೆ ಸರ್ಕಾರದಿಂದ ಭತ್ಯೆ ಅಂತ ಬರ್ತಾ ಇತ್ತು. ಈಗ ವೀರೇಂದ್ರ ಹೆಗ್ಗಡೆ ಅವರ ಹೆಸರಲ್ಲಿ ಮಾಡಿದ್ದಾರೆ. ಹಿಂದೂಗಳು ಯಾರಾದ್ರೂ ಮಾತಾಡ್ತಾ ಇದ್ದಾರಾ? ನಿಮ್ಗೆ ಗೊತ್ತಿದ್ಯಾ? ಗೊತ್ತಿ ಸರಿ, ಅದ ಅವ್ರ ಹೆಸರು ಮಾಡಿಕೊಂಡು ಅಂತ ಹೇಳ್ತಿದ್ರು. ಇವಾಗ ಗೊತ್ತಾಗ್ತಾ ಇದೆಯಲ್ಲ, ಸ್ವಲ್ಪ ಮಾಹಿತಿ ಇವಾಗ ಬರ್ತಾ ಇದೆ, ತಿಳಿಸ್ಕೊಡ್ತೀವಿ ಜನಗೆ ತಲುಪಿಸಿ. ನಿರ್ಣಯ ಬುಕ್ ತಗೊಳ್ದಿದ್ರು ತಕೊಳ್ಳಿ ಇಂತ ನಮ್ಮನ್ನ ಅದ್ರ ನಿಲ್ಸೇ ಬಿಟ್ಟ ಸರ್. ಬೇಡ, ನಿರಂತರ ಬುಕ್ ನಿಲ್ಸ್ಬಿಟ್ರ? ಅದು ನಾನ್ ತಕೊಳಕಿಲ್ಲ ಸರ್. ಒಂದ್ 2-3 ಸಲ ತಕೊಂಡೆ. ಇಲ್ಲಿ ತಕೊಂಡ್ದು ನಮಗೆ ಓದಕ್ಕೆ ಟೈಮ್ ಇರಕಿಲ್ಲ. ಅವ್ರು ಅದು ಕೆಲಸ ಮಾಡುದು, ಇವ್ರೇನು ದುಡ್ಡಿಲ್ಲ ಸರ್. ಹೋಗಿ ಬಾಕಿ ಕೂಲಿ ಕೆಲಸ ಮಾಡೋರ್ ತಾನೆ ಹೋಗಿ ದುಡ್ಡು ಇದ್ ಮಾಡೋದು. ಅದನ್ನೆಲ್ಲ ಸಂಪಾದನೆ ಇವ್ರು ಮಾಡಿ ಅಂತ ಇದು ಮಾಡ್ತಾರಷ್ಟೇ. ಅದು ನಮ್ಮ ಜನರಿಗೆ ಇನ್ನೂ ಅರ್ಥ ಆಗ್ತಾ ಇಲ್ಲ ಅಷ್ಟೇ. ಅರ್ಥ ಮಾಡಿಸಿ ಸರ್. ನಾನು ಈಗ ಸದ್ಯಕ್ಕೆ ಕಟ್ಟಕ್ಕೆ ಇಲ್ಲ ಸರ್. ಒಂದ್ ಚಿಕ್ಕ ಬುಕ್ ಕೊಟ್ಟಿದಾರಲ್ಲ ಸರ್, ಅದು ಕೈಪಿಡಿ ಬುಕ್. ಅದ್ರಲ್ಲಿ ಬರೀ ಕೇಳ್ತಾರೆ ಅದು ಏನಕ್ಕೆ, ಇದು ಎಂತ, ಇದು ನಿಮಗೆ ಯಾವ ಉದ್ದೇಶಕ್ಕಾಗಿ ದುಡ್ಡು, ಅದು ಅಷ್ಟು ಬರೀತಾರಷ್ಟೇ ಸರ್. ಮತ್ತೆ ಇನ್ನೇನು ಬರೆಯಕ್ಕಿಲ್ಲ ಅಷ್ಟೇ. ಎಷ್ಟು ಅಮೌಂಟ್ ತಗೊಂಡು ಅದು ಬರೀತಾರಷ್ಟೇ, ಇನ್ನೇನಿಲ್ಲ. ಇನ್ನು ನೀವು ಅದು ಬೇಡಮ್ಮ, ನೀವು ನೇರವಾಗಿ ಸಂಘದ ಬ್ಯಾಂಕ್ ಪಾಸ್ ಪುಸ್ತಕ ಕೊಡ್ಲಿ, ಸಂಘದ ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಡ್ಲಿ, ಅದಕ್ಕೆ ಕಟ್ಟಿ. ಮತ್ತೆ PRK ಬಾಂಡ್ ಕೇಳಿ, PRK ಬಾಂಡ್, PRK ರಿಸಿಟ್ ಇದು ಕೊಡ್ಬೇಕು ಅವರು. ಕೊಟ್ಟಾಯ್ತಾ? ಇಲ್ಲಾಂದ್ರೆ PRK ಹಣ ಯಾಕೆ ಕಟ್ ಮಾಡಿದಿರಿ? ಅವಾಗ ಹೇಳ್ತಾರೆ ಅವರು, ನಿಮ್ಗೆ ಗ್ರೂಪ್ಗೆ ನಾವು PRK ಮಾಡಿದಂತೆ. ಹಾಗಾದ್ರೆ ಗ್ರೂಪಿಗೆ ಆದ್ರೆ ನಿಮ್ಮ ಸಂಘದ ಒಬ್ಬ ಸದಸ್ಯ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಈ ಸಂಘ, ನಿಮ್ಮ ಸಂಘದ ಎಲ್ಲಾ ಸಂಘದ ಸದಸ್ಯರಿಗೆ ಲೋನು ಮಣ್ಣಾಗ್ತದಾ? ಕೇಳ್ಬೇಕಿದು ಪ್ರಶ್ನೆ. ಗೊತ್ತಾಯ್ತಮ್ಮ ಸರ್? ಇವಾಗ ನಮ್ಮ ಹತ್ರ ಹೇಳ್ತಾರೆ, ನಾವೇ ಒಂದ್ 2-3 ಜನ ಲೋನ್ ತಕೊಳ್ಳೋದು, ನಮ್ಮ ಮತ್ತೆ ಯಾರು ಹಾಗೆ ತಕೊಳ್ಳಲ್ಲ. ಈಗ ಅವ್ರು ಸೈನ್ ಹಾಕಿದಕ್ಕೆ ನಾವು ಕಟ್ಟಿದ ದುಡ್ಡೆಲ್ಲ ಅವ್ರಿಗೆ ಹೋಗೋದು, ನಮಗೇನು ಬರಕ್ಕಿಲ್ಲ. ಇದು ಎಂತ ಲಾಭಾಂಶ ಬರ್ತದೆ. ಇಂದುವರೆ ಕೊಟ್ಟು 5-6 ವರ್ಷ ಆಯ್ತು ಲಾಭಾಂಶ ಬರೋದು ಸರ್. ಅದು ಮೊನ್ನೆ ಕೊಟ್ಟಿದ್ದಾರೆ ಧರ್ಮಸ್ಥಳದ ದೊಡ್ಡ ಕಟ್ಟನ್ನು ಕೇಂದ್ರ ಹಣಕಾಸು ಸಚಿವ ತಂದು ಕೊಟ್ಟಿದ್ದಾರೆ. ನಮ್ ಕಡೆ ಕೊಟ್ಟಿಲ್ಲ. ಇಲ್ಲ, ಕಂಟೈನರ್ ಬಂದಿದೆ, ಇಳಿಸಿದ್ದಾರೆ ಅಲ್ಲಿ, ನಿಮಗೆ ಗೊತ್ತಿಲ್ಲ ಇನ್ನು. ಈ ಕಡೆ ಕೊಟ್ಟಿಲ್ಲ ಸರ್. ಇಲ್ಲ, ಅದು ಅಲ್ಲಿ ಜೋಪಾನ ಇಲ್ಲ ಕೊಟ್ಟಿದ್ದಾರೆ. ಏನ ಕಟ್ಟು ತೆಗಿತದ್ರಿ ಇವಾಗ. ಹಂಗಲ್ಲ ಸರ್, ನಮ್ಮ ಈ ಕಡೆ ಕೊಟ್ಟಿಲ್ಲ. ನಿಮ್ಮ ಹೆಸರು ಬಂದಿಲ್ಲ, ಹಂಗಾದ್ರೆ ಆಗಿರ್ಬೋದು, ಬೇಗನೆ ಬರ್ಬೋದು. ತಗೊಳ್ಳಿ ನೀವು. ಇವಾಗ ನಾವು ಈ ವಿಡಿಯೋ ರಿಲೀಸ್ ಮಾಡುವಾಗಲೇ 100% ತಂದು ಕೊಡ್ತಾರೆ. ಮತ್ತೆ ಇನ್ನೊಂದು, ಇವಾಗ ಅವರು ಹೇಳೋದು, ಇಲ್ಲ ನಮಗೆ 14% ಬಡ್ಡಿ ಅಂತ ಹೇಳ್ತಾ ಇರ್ತಾರೆ. ನಾನು ನಿಮ್ಮ ಹತ್ರ ಒಂದು ಸಣ್ಣ ಉದಾಹರಣೆ ಕೇಳ್ತಾ ಇರೋದು. ಇವಾಗ ನೀವು 1 ಲಕ್ಷ ರೂಪಾಯಿ ಸಾಲ ತಗೊಂಡಿದ್ದೀರಿ, 14% ಅಂತ ಹೇಳ್ತಾ ಇರ್ತಾರೆ. ವರ್ಷಕ್ಕೆ 52 ಸಾರಿ ನಿಮ್ಮ ಹತ್ರ ವಾರ ತಗೊಳ್ತಾರೆ. 14% ತರ ಬಡ್ಡಿಗೆ ಈ ಜನವರಿಗೆ ಕೊಡಿ, ನೆಕ್ಸ್ಟ್ ಜನವರಿಗೆ ನಾನು 1 ಲಕ್ಷ ಪ್ಲಸ್ 14,000 ಬಡ್ಡಿ ಸೇರಿಸಿ ಕೊಡ್ತೀವಿ, ಒಪ್ತೀರಾ ಅಂತ ಕೇಳಿ. ಒಂದೇ ಸರಿ ಕೊಡ್ತೀವಿ. ಒಪ್ತಾರ ಅವರು? ಇಲ್ಲ ಸರ್. ಇಲ್ಲ, ಅವೇನೋ ಬಡ್ಡಿ ಜಾಸ್ತಿ ಆಗುತ್ತೆ ಹೇಳ್ತಾ ಇರ್ತಾನೆ. ಇದು ನಮಗೆ ಕೊಡ್ಬೇಕಾಗಿರೋದು ಗ್ರಾಮೀಣ ಅಭಿವೃದ್ಧಿ ಮಾಡುವ ಉದ್ದೇಶದಿಂದ ಕೇಂದ್ರ ಸರ್ಕಾರ NRML ಯೋಜನೆಯಲ್ಲಿ ಕೊಡ್ತಾ ಇರೋದು ಅಂತ ಹೇಳ್ತಾ ಇದಾರೆ. ಅದರ ಪ್ರಕಾರ ಕೊಡೋದಾದ್ರೆ ನಮಗೆ ಕೊಡೋದು 5% ಇರೋದು. 5%. ಅದು 3 ತಿಂಗಳು ಒಂದ್ಸರಿ ಆದ್ರೂ ಕಟ್ಬೋದು. ಇದೇ ರೀತಿಯಲ್ಲಿ ಕಟ್ಟಿ ಗ್ರಾಮವನ್ನು ಅಭಿವೃದ್ಧಿ ಮಾಡಲು ಉದ್ದೇಶ ಮಾಡಿರೋದು. ಆದ್ರೆ ಇವರು ಮಾತ್ರ ಮಾಡ್ತಾ ಇರೋದು ನೇರವಾಗಿ ಬಡ್ಡಿವಾರ ಕೇಳಿರೋದು. ನಮ್ಮ ದೇವಸ್ಥಾನ ಉಂಡಿಗೆ ದುಡ್ಡು ಹಾಕೋದು ಜಾಸ್ತಿ ಆಯ್ತು, ಭಕ್ತರು ಹೋಗೋದು ಜಾಸ್ತಿ ಆಯ್ತು, ಒಳ್ಳೆ ದುಡ್ಡು ಬರ್ತಾ ಇದೆ, ಏನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ನಿಧಾನ ಆಲೋಚನೆ ಮಾಡಿರೋದೇ ಒಂದೇ ದಾರಿ. ಇದು ಅವ್ರಿಗೆ ಗೊತ್ತಾಗಲ್ಲ. ನಮ್ಮ ಹಿಂದೂ ಭಕ್ತರು ಈ ಸಾಲ ತಗೊಂಡು ದಡ್ಡರು, ಅವ್ರು ದೊಡ್ಡ ಲೆವೆಲಲ್ಲಿ ಇರೋ ಸಾಲ ಕೊಡಲ್ಲ. ನಾವು ಬಡವರನ್ನೇ ಟಾರ್ಗೆಟ್ ಮಾಡೋಣ, ಅವ್ರಿಗೆ ಯಾರು ಸಹಕಾರಕ್ಕೆ ನಿಲ್ಲಲ್ಲ, ನಾವು ದುಡ್ಡು ಕೊಡೋಣ ಅಂತ ಇಂಡೈರೆಕ್ಟ್ ಆಗಿ ಕೊಡ್ತಾ ಇರೋ ಕೆಲಸ ಇದು ನಡೀತಾ ಇರೋ. ಇದು ನಮ್ಮ ಜನತೆಗೆ ಗೊತ್ತಿಲ್ಲ. ಇನ್ನು ಬರುವ ನೇರವಾಗಿ ಇದೇ ಪ್ರಶ್ನೆ ಕೇಳಿ, ಹೌದಾ ಅಲ್ವಾ ಅಂತ.
ನಮಗೆ 5% ಕೊಡಬೇಕಿತ್ತು, ಆ 5% ಲೆಕ್ಕ ಇದ್ದರೆ ಆ ಲೆಕ್ಕಾಚಾರ ಮಾಡಿ ನಿಮ್ಮ ದುಡ್ಡು ಕೊಡಲಿಕ್ಕೆ ನಾನು ಕೊಡ್ತೀನಿ. ಇಲ್ಲ ಇದ್ರೆ ನೀವು 10 ವರ್ಷ ತಲ ಸೇರಿ 10 ವರ್ಷದಿಂದ ಇಲ್ಲಿಯ ತನಕ ನಾನು ಎಷ್ಟು ದುಡ್ಡು ತಗೊಂಡಿದ್ದೀನಿ ಅದಕ್ಕಾಗಿರುವ ಅಸಲು ಬಡ್ಡಿ ಎಲ್ಲ ಲೆಕ್ಕ ಮಾಡಿ ನನಗೆ ರಿಟರ್ನ್ ಮಾಡಿ, ಇಲ್ಲ ನಡಿ ಅಂತೇಳಿ. ಒಂದೇ ಮಾತು, ಜಾಸ್ತಿ ಅಂತ ಹೇಳಿದ್ರೆ ನೇರವಾಗಿ ತಗೊಂಡೋಗಿ ಠಾಣೆಗೆ ದೂರು ಕೊಡಿ. ಈ ತರ ವಂಚನೆ ಆಗಿದೆ. RBI ನಿಯಮ ಉಲ್ಲಂಘನೆ ಮಾಡಿ ನಮಗೆ ವಂಚನೆ ಮಾಡಿದರೆ ನಮಗೆ ವಿದ್ಯೆ ಇರಲಿಲ್ಲ, ನನಗೆ ಗೊತ್ತಿರಲಿಲ್ಲ, ಇವರು ಸೇರಿ 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 ಅಂತ ಸೇರಿ ಈ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಅಂತೇಳಿ ನೇರವಾಗಿ ದೂರು ದಾಖಲು ಮಾಡಿ. ಕಂಪ್ಲೇಂಟ್ ಕೊಟ್ರೇನೆ ಅವರ ಮೇಲೆ ಆಕ್ಷನ್ ಆಗೋದು. ಈಗ ಎಲ್ಲಾ ಪೊಲೀಸ್ ಸ್ಟೇಷನ್ಗಳಿಗೆ ತನಿಖೆ ಮಾಡಿ ವರದಿ ಕೊಡಿ ಅಂತ ಕೊಟ್ಟಿದ್ದಾರೆ. ಕಂಪ್ಲೇಂಟ್ ತಗೊಳ್ಳಿ ಅಂತ ಕೊಟ್ಟಿದ್ದಾರೆ, ಕೋರ್ಟಿಂದ ಆದೇಶ ಆಗಿದೆ. ಈಗ ಕಂಪ್ಲೇಂಟ್ ಕೊಟ್ರೆ ನೀವು ಅದ್ರ ಬಗ್ಗೆ ಅವರು ತನಿಖೆ ಮಾಡಬೇಕು, ಮತ್ತೆ ಕೋರ್ಟಿಗೆ ವರದಿ ಕೊಡ್ಬೇಕು. ಆಗ ಇದಕ್ಕೆ ತೀರ್ಮಾನ ಬರ್ತದೆ. ಯಾಕಂದ್ರೆ ಕಟ್ಬೇಡಿ ಅಂತ ನಾವು ಹೇಳುದಿಲ್ಲ. 10 ವರ್ಷದಿಂದ ನೀವು ಕಟ್ಟಿದ್ದು ಹೆಚ್ಚುವರಿ ಬಡ್ಡಿ ಕಟ್ಟಿದ್ದೀರಾ ಅಂದ್ರೆ 5% ಗಿಂತ ಹೆಚ್ಚುವರಿ ಬಡ್ಡಿ ಕಟ್ಟಿದ್ದು, ಉಳಿತಾಯ ಕಟ್ಟಿದ್ದು, ಆಮೇಲೆ ಇನ್ಶೂರೆನ್ಸ್ ಕಟ್ಟಿದ್ದು, ಎಲ್ಲ ಫೇಕ್ ಇನ್ಶೂರೆನ್ಸ್ ಕಟ್ಟಿದ್ದು, ಆಮೇಲೆ ವಾರ ಕಟ್ಟಿದ್ದು, ಅದೆಲ್ಲ ಲಲಿತ್ ಅಂತ ಹೇಳೋರೊಬ್ರು ಅಲ್ಲಿ ಹೋಗಿ ಬ್ಯಾಂಕ್ ಅಲ್ಲಿ ಕೇಳಿದ್ರಂತೆ. ಕೇಳಿದಾರೆ ಅಷ್ಟೊತ್ತಿಗೆ ಇದೆಲ್ಲ ನಿಮಗೆ ಫೇಕ್, ಸುಮ್ನೆ ಇದ್ ಮಾಡ್ತಾ ಇರೋದು, ನಮ್ಮ ಇದು ಇನ್ಸೂರೆನ್ಸ್ ಈ ತರ ಎಲ್ಲ ಇಲ್ಲ ಅಂತ ಹೇಳಿದ್ದಾರೆ. ಯಾರು ಬ್ಯಾಂಕ್ ಅವರ? ಬ್ಯಾಂಕ್ ಅವರು ಹೇಳಿದ್ದಾರೆ, LIC ಬ್ಯಾಂಕ್ ಅಲ್ಲಿ ಹೇಳಿದ್ದಾರೆ. ಬ್ಯಾಂಕ್ ಅವ್ರ ಹತ್ರ ಕೇಳ್ಬೇಕಿತ್ತು. LIC ಮೋಸ ಇಲ್ಲ, ಕರೆಕ್ಟ್, ನಾನು ಒಪ್ತೇನೆ. ಇವರು ವಾರ ನಿಮ್ಮ LIC ಕಲೆಕ್ಷನ್ ಮಾಡ್ತಾರಲ್ಲ, ಅದಕ್ಕೆ ಬಡ್ಡಿ ಯಾಕೆ ಹಾಕುವುದು? ಕಾನೂನು ಪ್ರಕಾರ ಇದಕ್ಕೆ ಬಡ್ಡಿ ಆಗ್ಲಿಕ್ಕಿಲ್ಲ, ಕಾನೂನು ಇದೆ. ಯಾಕಂದ್ರೆ ನೀವು LIC ಕಟ್ಟುವಾಗ ನೀವು ತಿಂಗಳಿಗೊಮ್ಮೆ ಪ್ರೀಮಿಯಂ ಕಟ್ಟಬಹುದು, 3 ತಿಂಗಳಿಗೊಮ್ಮೆ ಕಟ್ಟಬಹುದು, ಇಲ್ಲ 6 ತಿಂಗಳಿಗೊಮ್ಮೆ ಕಟ್ಟಬಹುದು, ಇಲ್ಲದ ವರ್ಷಕ್ಕೊಮ್ಮ. ಇಷ್ಟು ಕಟ್ಟುವಾಗ ಕೂಡ ಇದಕ್ಕೆ 1 ರೂಪಾಯಿ ಪ್ರೀಮಿಯಂ ಕಟ್ಲಿಕ್ಕೆ, ಇದು ಬಡ್ಡಿ ಕಟ್ಲಿಕ್ಕಿಲ್ಲ. ಇವಾಗ ಏನ್ ಮಾಡ್ತೀವಿ, ಇವಾಗ ಪ್ರತಿ ವಾರ ಕೂಡ ಅಸಲು ಅದಕ್ಕೆ ಬಡ್ಡಿ ಕಟ್ತೀರಾ ಇಲ್ವಾ? ಬೇಕಾದ್ರೆ ಈಗ ಚೆಕ್ ಮಾಡಿ ನಿಮ್ಮ ಪುಸ್ತಕದಲ್ಲಿ, ನಿರ್ಣಯ ಪುಸ್ತಕ ಚೆಕ್ ಮಾಡಿ. ನೀವು LIC ಆಫೀಸ್ ಅಲ್ಲಿ ಹೋಗಿ ಕೇಳಿದಿರಾ? ಅವರು ಲಲಿತ್ ಅಂತ ಒಬ್ರು ಇದ್ರು, ಅವರು ಕೇಳಿದ್ದಾರೆ. ಆಗ ನೀವು ಇನ್ನೊಮ್ಮೆ ಹೋಗ್ಬೇಕು, ನೀವು ಹೇಳ್ಬೇಕು, ಇನ್ನು ಮುಂದೆ ನಾನು ಧರ್ಮಸ್ಥಳ ಸಂಘದಲ್ಲಿ LIC ಕಟ್ಟುವುದಿಲ್ಲ, ನಿಮ್ಮ ಆಫೀಸ್ ಅಲ್ಲೇ ಬಂದು ಕಟ್ತೇನೆ ಅಂತ ಹೇಳ್ಬೇಕು. ಆಗ್ತದಂತ ನೋಡ್ಲಿಕ್ಕೆ. ಯಾಕಂದ್ರೆ ಬೇರೆ ಕಡೆ ಎಲ್ಲೂ ಕಟ್ಟಲಿಕ್ಕೆ ಆಗುದಿಲ್ಲ, ಯಾಕಂದ್ರೆ ಇವರು ಡೂಪ್ಲಿಕೇಟ್ ಮಾಡ್ತಾರೆ, ಕಟ್ಟಕ್ಕಾಗಲ್ಲ. ಹಾಗೆ ಹೇಳಿರುತ್ತೆ, ನಮ್ಮದಲ್ಲಿ ಈ ತರ ಇಲ್ಲ ಅಂತ ಹೇಳಿದ್ದಾರೆ. ಇದೆಲ್ಲ ಸಂಚಾರಿ ಸ್ಟುಡಿಯೋ ಯೂಟ್ಯೂಬ್ ಮುಖಾಂತರ ಬರ್ತಾ ಇರುತ್ತೆ, ಜಾಲತಾಣದಲ್ಲಿ ಬರ್ತಾ ಇರುತ್ತೆ. ಇವಾಗ ನಾನೆಂಗೋ ಸೇಫ್ಟಿ ಆಗಿದ್ದೀನಿ, ನನಗೇನು ತೊಂದರೆ ಇಲ್ಲ ಅಂತಲ್ಲ. ತಮ್ಮ ರೀತಿಯಲ್ಲಿ ನೊಂದವರು ಸಾವಿರಾರು ಜನ ಇದ್ದಾರೆ. ಅವ್ರ ಮುಂದೆ ಹೇಳ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ. ಯಾರೆಲ್ಲ ತನ್ನ ದುಃಖವನ್ನು ಹೇಳ್ಬೇಕಂತ ಗೊತ್ತಾಗ್ತಾ ಇಲ್ಲ. ಇಂದಿನ ರಾಜಕೀಯವಂದ್ರೆ ಅವರವರ ಬೆಳೆ ಬೇಯಿಸಲಿಕ್ಕೆ ಹೊರತು ಜನರ ಕಷ್ಟಕ್ಕಲ್ಲ. ಇವಾಗ ಕೆಲವೊಂದು ಪೊಲೀಸ್ ಅಧಿಕಾರಿಗಳು ಕೆಲವೊಂದು ಪೊಲೀಸರಿಗೆ ಮುಂದೆ ಬಂದಿದ್ದಾರೆ, ನಮಗೆ ಸಹಕಾರಗಳು ನೀಡ್ತಾ ಇದ್ದಾರೆ. ನೀವು ಉಳಿದವರಿಗೆ ತಿಳಿಸಬೇಕು, ಇದನ್ನೆಲ್ಲ ಶೇರ್ ಮಾಡಬೇಕು, ನಿಮ್ಮ ಸ್ಟೇಟಸ್ ಹಾಕಬೇಕು. ನಮ್ಮ ಉದ್ದೇಶ ಒಂದೇ, ಕಟ್ಟೋದು ಬೇಡ ಅಂತ ಹೇಳಲ್ಲ, ಈ ಅಕ್ರಮ ಬಡ್ಡಿ ದಂಧೆ ನಿಲ್ಬೇಕು. ಸಮಾಜದಲ್ಲಿ ಎಲ್ಲರೂ ನೆಮ್ಮದಿಯಾಗಿ ಬದುಕಬೇಕು, ಯಾರು ಸಾಯ್ಬೇಡಿ ಅಂತ ನಾವು ಹೇಳ್ತಾ ಇರೋದು. ಮಕ್ಕಳನ್ನ ಬಿಟ್ಟು ಹೋಗಿ ಆತ್ಮಹತ್ಯೆ ಮಾಡೋದು, ಇವರಿಗೆ ಎದುರಿ ಯಾವುದಕ್ಕೂ ಹೋಗಬೇಡಿ, ಧೈರ್ಯವಾಗಿ ಇಂಥದ್ದು ಎದುರಿಸೋ ಕೆಲಸವನ್ನು ಮಾಡಿ ಅಂತ ಈ ಮೂಲಕ ತಮಗೆ ಹೇಳ್ತಾರೆ. ತಮ್ಮ ಮೂಲಕ ಎಷ್ಟು ಜನಗೆ ಅಷ್ಟು ಜನ ತಿಳಿಸೋ ಕೆಲಸ ತಾವು ಮಾಡಬೇಕು. ಈ ಧರ್ಮಸ್ಥಳ ಸಂಘದಲ್ಲಿ ಇದ್ದ ಮಹಿಳೆಯರು ಎಲ್ಲರೂ ಎಲ್ಲದಕ್ಕೂ ಮುಂದೆ ಬನ್ನಿ. ಸಂಘ ದುಡ್ಡು ಕಟ್ಟಬೇಡಿ ಅಂತ ಹೇಳಕ್ಕಿಲ್ಲ, ಕಟ್ತಾರೆ. ಬಂದು ಎದುರೆದುರು ಮಾತಾಡಿ, ಯಾರು ಕೂಡ ಆತ್ಮಹತ್ಯೆ ಮಾಡಿಕೊಳ್ಳಕ್ಕೆ ಹೋಗ್ಬೇಡಿ. ಈಗಾಗಲೇ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅಂದರೆ SKDRDPಯಿಂದ ಸಾಲ ಪಡೆದು ಎಷ್ಟೋ ಜನ ಆತ್ಮಹತ್ಯೆ ಅಂತ್ಯಕ್ಕೆ ಬಂದು ನಿಂತಿದ್ದಾರೆ. ಅಂದರೆ ಈ ಹಿಂದೆ ಸಣ್ಣ ಸಾಲ ಇತ್ತು, ಇವಾಗ ಒಬ್ಬೊಬ್ಬರ ತಲೆ ಮೇಲೆ 3 ಲಕ್ಷ 4 ಲಕ್ಷ ಇದೆ. ಅಂದರೆ ಒಂದು ಸಾಲ ಸಂದಾಯ ಮಾಡಲಿಕ್ಕೆ ಇನ್ನೊಬ್ಬರಿಂದ ಸಾಲ ಪಡ್ಕೊಂಡು ಅತಿ ಹೆಚ್ಚು ಸಾಲವನ್ನು ತನ್ನ ತಲೆ ಮೇಲೆ ಒರೆಸ್ಕೊಂಡಿದ್ದಾರೆ. ಇಂಥ ಸಂದರ್ಭದಲ್ಲಿ ತಾವು ಕರೆದಿದ್ದಾರೆ, ಗೀತಕ್ಕವರು ಕರೆದಿದ್ದಾರೆ, ನಾವು ಬಂದಿದ್ದೀವಿ. ಉಳಿದವರಿಗೆ ಮತ್ತು ಇಲ್ಲಿ ಒಂದು ಕೊಡಗು ಸಮಾಜ ಅಂದರೆ ಅದಕ್ಕೊಂದು ಸ್ಪೆಷಲ್ ಗೌರವ ಇದೆ. ಹೌದೌದು. ಇಲ್ಲಿಯ ನಾಯಕರಿಗೆ ಹಾಗೂ ಧರ್ಮಸ್ಥಳ ಗ್ರಾಮಾಭಿವೃದ್ಧಿಯಿಂದ ಸಾಲ ತೆಗೆದು ಆ ಕಡೆ ಜೀವ ಬಿಡಲಿಕ್ಕೂ ಅಲ್ಲ, ಇಲ್ಲಿ ಈ ಕಡೆ ಬದುಕಲಿಕ್ಕೂ ಅಲ್ಲ, ಇಂಥ ಮಧ್ಯದಲ್ಲಿ ನಿಂತವರಿಗೆ ತಾವು ಏನು ಹೇಳ್ತೀರಾ ಅಂತ ಹೇಳ್ಬೋದಾ? ಹೇಳಿದ್ರೆ ಅದೇ ಈಗ ನೆಕ್ಸ್ಟ್ ಈಗ ಜನರು ಸ್ವಲ್ಪ ಮುಂದುವರ್ಕೊಂಡು ಇದು ಮಾಡಬೇಕು. ಯಾಕಂತ ಹೇಳಿದ್ರೆ ಈಗ ಕಷ್ಟದ ಅವ್ರಿಗೆ ಗೊತ್ತಿಲ್ಲ ಯಾರಿಗೂ. ಯಾಕಂದ್ರೆ ಅವರು ಬೆದರಿಕೆ ಹಾಕಿ ಅದು ಇದು ಮಾಡ್ಬಿಟ್ಟು ಇದು ಮಾಡ್ತಿದ್ದಾರೆ. ಈಗ ಸಾಲ ನಾವು ಕೇಳ್ತಿರೋದು ಅಷ್ಟೇ, ನೀವು ಯಾರು ಇದು ಕೊಡಿ. ಅವರು ಈಗ ಬ್ಯಾಂಕಲ್ಲಿ ಯಾವ ಥರ ಇದೆ ಅದೇ ಥರ ನಮಗೆ ಅವ್ರು ಸ್ಟೇಟ್ಮೆಂಟ್ ಇದು ಮಾಡಿ ಕೊಡ್ಲಿ ಅವರು ಅಂತ ನಾನು ಕೇಳ್ತಿರೋದು ಅಷ್ಟೇ. ಮತ್ತೆ ಕಟ್ಟೋದಿಲ್ಲ ಮಾಡೋದಿಲ್ಲ ಅಂತ ನಾವು ಹೇಳಲ್ಲ. ಏನು ಹೇಳ್ತೀರಾ? ಇವ್ರು ಬೆಳಿಗ್ಗೆ 6 ಗಂಟೆಗೆ ಬಂದು ಇಲ್ಲಿ ಮನೆ ಹತ್ರ ಕೂರ್ಬೋದು, ಇವೆಲ್ಲ ಇದಲ್ಲ ಸರ್. ಅದೊಂದು ಮನಸ್ಸಿಗೆ ಬೇಜಾರಾಗ್ಬಿಡ್ತದೆ. ಈಗ ನಾವು ನೈಟ್ ಡ್ಯೂಟಿ ಮಾಡಿ ಎಲ್ಲ ಬರೋದು, ಬಂದು ಇವರು ಇಲ್ಲಿ ಪ್ರೊಸೆಸ್ ಆಗೋದು, ದೇವರು ಪ್ರೊಸೆಸ್ ಆದಾಗಿ ಬರೋದು, ಬಂದು ಕೂರೋದು, ನಂತರ ಫೋಟೋ ಇದೆ ಇಬ್ರಳದು.
ಅವ್ರು ಬಂದು ಕೂತಿರೋದು ನಾನು ಫೋಟೋ ತಗೊಂಡಿದ್ದೀನಿ. ನಾನು ಕೇಳಕ್ಕೆ ಹೋದರೆ ನನಗೆ ಉಲ್ಟಾ ಅವರು ಏನು ನೀವು ನಾನು ಹಾಗೆ ಮಾತಾಡಲಿ ಈಗ ನಾನು ಡೈರೆಕ್ಟ್ ಆಗಿದೆ ನೀವು ಧರ್ಮಸ್ಥಳ ಮಂಜುನಾಥ ದೇವ್ರ ಸತ್ಯ ಇದ್ದರೆ ನೀವು ಹೇಳ್ಬಿಡಿ ಅಂತಂದೆ ಅವರಿಗೆ, ಆ ಮೇಡಮ್ಗೆ. ಆ ಥರ ನಾನು ಹೇಳೋದು ಏಕೆಂದ್ರೆ ಈಗ ಜನರಿಗೆ ಗೊತ್ತಾಗಬೇಕು ಎಲ್ಲಿ ಪ್ರಾಬ್ಲಮ್ ಆಯ್ತು ಉಂಟು, ಅದನ್ನು ನೋಡ್ಕೊಂಡು ಮಾಡಬೇಕು ಅವರು. ಯಾಕಂದರೆ ಸ್ವಲ್ಪ ಮುಂದಕ್ಕೆ ಒಳ್ಳೇದಾಗಲಿ ಅಂತ ನನ್ನ ಅಭಿಪ್ರಾಯ. ಇಲ್ಲ ಗಣ್ಯ ವ್ಯಕ್ತಿಯರಿಗೆ ಏನು ಹೇಳ್ತೀರಾ? ಈಗ ಅದೇ ಈಗ ನಾನು ಹೇಳೋದಾಗೆ ಅವರು ಮುಂದೆ ಬರಬೇಕು, ಏನಿದೆ ತನಿಖೆ ಮಾಡಿಸಿ ಇಲ್ಲ ಬನ್ನಿ. ಒಂದು 4 ಜನರು ಒಂದು 10 ಜನರು ಸೇರಿದ್ರೆ ಒಂದು ಇದಾಗೋದು ಸಮಸ್ಯೆ ಪರಿಹಾರ ಆಗೋದು. ಇದು ನಾನು ಬರೋದಿಲ್ಲ ನೀನು ಬರೋದಿಲ್ಲ ಅಂತಂದ್ರೆ ಆಗೋದಿಲ್ಲ. ಏನಂತೀರ ಸರ್? ಜೀವ ಬೆದರಿಕೆ ಹಾಕಿದ್ರೆ ಹೋಗಿ ಕಂಪ್ಲೇಂಟ್ ಕೊಡೋದು. ಆದೇಶ ಬೇರೆ ಆಗಿದೆ, ಏನ್ ಆದೇಶ ಆಗಿದೆ ಅಂತ ತನಿಖೆ ಮಾಡ್ಬೇಕು. ಹೌದು ಮಾಡ್ಬೇಕು, ಅವಾಗ ಗೊತ್ತಾಗ್ತದೆ ಯಾಕೆ ಆದೇಶ ಮಾಡಿದ್ದಾರೆ. ಮತ್ತೆ ಹಾಗಾದ್ರೆ ಅಲ್ಲಿ ಸ್ಪಷ್ಟವಾಗಿ ಬರ್ದಿದ್ದಾರೆ ಅಕ್ರಮ ಬಡ್ಡಿ ದಂಧೆ ಮಾಡ್ತಾ ಇದ್ದಾರೆ SKDRDP ಅವರಂತ ಬರ್ದಿದ್ದಾರೆ. ತನಿಖೆ ಮಾಡಿ ವರದಿ ಕೊಡಿ ಅಂತ ಎಲ್ಲ ಪೊಲೀಸ್ ಸ್ಟೇಷನ್ ಕಳಿಸಿದ್ದಾರೆ. ಹೌದು, ನಾನು ಅದೇ ಮೊನ್ನೆ ನೋಡಿ ಇದರಲ್ಲಿ ವಿಧಾನಸೌಧದಲ್ಲಿ ಚರ್ಚೆ ಆಯ್ತು. ಹೌದು, ಅದು ನನಗೂ ಬಂದಿದೆ. ಇದಾರೆ ಅದು ಅದೇ ತರ ನಡ್ಕೊಂಡು ಹೋಗ್ಬೇಕು. ಯಾಕೆಂತಂದ್ರೆ ಕಷ್ಟ ಮುಂದಕ್ಕಿನ್ನು ಜೀವಮಾನ. ಏನಂತಾರೆ ಸರ್? ಸಾಲ ತಕೊಂಡು ಹೇಳ್ತಾರೆ, ಸಂಘಕ್ಕೆ ಸೇರಿಸಿ ಎಲ್ಲರೂ ಸಾಲಗಾರಗೆ ಮಾಡ್ತಾರೆ. ಮೇಲೆ ಹೇಳಕ್ಕೆ ಬಿಡಕ್ಕಿಲ್ಲ ಸರ್, ಸಾಲಗಾರರಿಗೆ ಮಾಡೋದಷ್ಟೇ. ಈಗ ಒಂದು ಸಾಲಗಾರ ಸಾಲ ಮಾಡಿದ್ರು ಸರ್ ತಿಂಗಳಿಗೆ ಕಟ್ಬೋದಲ್ಲ ಸರ್. ಇದು ವಾರ ಕಟ್ಕೊಂಡು ಅಲ್ಲೇ ಹೋಯ್ತಲ್ಲ ದುಡ್ಡು ಸರ್. ನಾವು ಸಾಲ ತಗೊಂಡು ಏನು ಪ್ರಯೋಜನ? ಸಂಘದಲ್ಲಿ ಸಾಲ ತಗೊಂಡು ಪ್ರಯೋಜನ ಇಲ್ಲ ಸರ್. ವಾರ ಕಟ್ಟಕ್ಕೆ ಹೋಯ್ತು ದುಡ್ಡೆಲ್ಲ ಇವ್ರಿಗೇನೆ. ಈಗ ಅವ್ರು ಹೇಳ್ತಾರೆ ವಾರ ಕಟ್ಟಿದ್ರೆ ಒಳ್ಳೇದು. ಅವ್ರು ಹೇಳ್ತಾರೆ ಸರ್, ಅವ್ರು ಸಾವಿರ ಹೇಳ್ತಾರೆ. ಇಲ್ಲಿ ನಾವು ದುಡ್ದು ತರೋದು ನಮ್ಮ ಮಕ್ಳಿಗೆ ಏನು ಇರಕ್ಕಿಲ್ಲ ಸರ್, ತಿನ್ನಕ್ಕೆ ಮಕ್ಳಿಗೆ ಇರಕ್ಕಿಲ್ಲ. ಎಲ್ಲ ವಾರ ಸಂಘಕ್ಕೆ ಹೋಗ್ತದೆ ದುಡ್ಡು ಸರ್. ನಿಜವಾಗ್ಲು ತಿಂಗಳಿಗೊಮ್ಮೆ ಆದ್ರೆ ನಿಮ್ಗೆ ಈಸಿ ಆಗ್ತದೆ. ತಿಂಗಳಿಗೆಲ್ಲ ಆದ್ರೆ ಸ್ವಲ್ಪ ಈಸಿ ಆಗುತ್ತೆ. ಇದು ವಾರಕ್ಕೆಲ್ಲ ಆದ್ರೆ 6,000 ಆಯ್ತಲ್ಲ ಸರ್. 6,000 ಚಿಲ್ಲರೆ ಆಗುತ್ತೆ ವಾರಕ್ಕೆ. RBI ನಿಯಮದೆಲ್ಲ ಇಲ್ಲ, ವಾರ ಕಟ್ಟುವಂತದ್ದು ನಿಯಮನೇ ಇಲ್ಲ. ಅದು ಯಾವ ಬ್ಯಾಂಕ್ ಅಲ್ಲಿ ಸಹ ಇದು ವಾರ ತಗೊಳಕಿಲ್ಲ ಸರ್, ತಿಂಗಳಿಗೆ ತಕೊಳ್ಳೋದಷ್ಟೇ. ನಾವು ಈಗ ಒಂದು ಲೋನ್ ತಗೊಂಡು ತಿಂಗಳಿಗೆ ಕಟ್ತಿರೋದು, ಬ್ಯಾಂಕ್ ಅಲ್ಲಿ ಸರ್ ತಿಂಗಳಿಗೆ ಕಟ್ಟೋದು ಸರ್ ಲೋನು. ಇದು ವಾರ ಅಷ್ಟು ಕಡೆ ತಗೊಳ್ತಿದಾರೆ ಸರ್. ನಮಗೆ ನಾವು ಬ್ಯಾಂಕಿಗೆ ಸಹ ಅಷ್ಟು ಕಟ್ಟಕ್ಕಿಲ್ಲ, ತಿಂಗಳಿಗೆ ಸಹ ಅಷ್ಟು ಕಟ್ಟಕ್ಕಿಲ್ಲ. ಸರಿ, ಇನ್ನು ನೀವು ಇದು ಕೋರ್ಟ್ ತೀರ್ಪು ಬಂದ ಮೇಲೆ ನಿಮ್ಗೆ ಸಾಲ ಕಟ್ಲಿಕ್ಕಿದ್ರೆ ಬ್ಯಾಂಕ್ ಅಲ್ಲೇ ಹೋಗಿ ತಿಂಗಳಿಗೊಮ್ಮೆ ಕಟ್ಟಿ. ಆಯ್ತು ಸರ್. ಬಾಕಿ ಇರೋ ಸಾಲ ಮುಗಿಸಿ. ಕೋರ್ಟ್ ಇಂದ ಆದೇಶ ಬಂದ ಮೇಲೆ ಅದು ಲೆಕ್ಕಾಚಾರ ತೋರಿಸ್ಬೇಕು. ಅವ್ರು ಇಲ್ಲಿವರೆಗೂ 10 ವರ್ಷದಿಂದ ನೀವು ಕಟ್ಟಿದ್ದಕ್ಕೆ ಲೆಕ್ಕಾಚಾರ ತೋರಿಸಿ ಹೆಚ್ಚುವರಿ ನೀವು ಬಡ್ಡಿ ಕಟ್ಟಿದ್ರೆ ಅವ್ರು ವಾಪಸ್ ಕೊಡ್ಬೇಕು. ನೀವು ಕಟ್ಲಿಕ್ಕಿದ್ರೆ ನೀವು ಬ್ಯಾಂಕ್ ಅಲ್ಲೇ ಹೋಗಿ. ಡಬಲ್ ಆಗಿದೆ ಸರ್, ಕ್ವಾರಂಟೈನ್ ಟೈಮ್ ಅಲ್ಲೇ ಡಬಲ್ ಕಟ್ಸ್ಕೊಂಡ್ರೆ 10-15 ಎಲ್ಲ ಕಟ್ಸ್ಕೊಂಡಿದ್ದಾರೆ. ನಿಲ್ಲಕ್ಕೆ ಕೂರಕ್ಕೆ ಬಿಡ್ತಿದ್ರ ಸರ್. ಇದೆ ಧರ್ಮಸ್ಥಳ ಅಲ್ಲ, ಕೂರಕ್ಕೆ ಬಿಡಕ್ಕಿಲ್ಲ. ಇದೇ ಪುಷ್ಪ ಅಂತ ಒಬ್ರು ಆಗಿದೆ 4 ಲಕ್ಷ ಆಗಿದೆ, ಕಳೆದ ಮಾರ್ಚಿಗೆ ಮುಗ್ದಿದವರು ಲೋನು. ಪುನಃ ಈಗಳು ಇನ್ನೊಂದು ಮೊನ್ನೆ ಫೋನ್ ಮಾಡಿದ್ರೆ ಇಂದ ಎಷ್ಟಿದೆ ಅಂತ ಹೇಳಿ 7,000 ಇದೆ ಅಂತ ಹೇಳಿದ್ಲು. ಇದು ಧರ್ಮಸ್ಥಳ ಗ್ರಾಮದ ಧರ್ಮಾಧಿಕಾರಿಯವರ ಗ್ರಾಮವನ್ನು ಅಭಿವೃದ್ಧಿ ಮಾಡುವ ಒಂದು ಧರ್ಮ ಅಂತ ಹೇಳ್ಬೋದು. ನೊಂದವರ ಮನೆಗೆ ಸೌಜನ್ಯ ಆ ದೇವಿಯ ಶಕ್ತಿ ಅಣ್ಣಪ್ಪ ಮಂಜುನಾಥ ಎಂಟ್ರಾಗಿಯೇ ಆಗ್ತೀವಿ. ಅದಕ್ಕೆ ನಿಮ್ಮೊಂದಿಗೆ ನೊಂದವರೊಂದಿಗೆ ಸೌಜನ್ಯ ತಂಡ, ಮಹೇಶಣ್ಣ, ಗಿರೀಶಣ್ಣ, ಪ್ರಸನ್ನಕ್ಕ, ತಮ್ಮಣ್ಣ ಶೆಟ್ಟರು, ನಮ್ಮ ಹೋರಾಟ ಎಲ್ಲ ತಂಡ ಒಟ್ಟಿಗೆ ಇರ್ತೀವಿ. ಈ ನಮ್ಮನ್ನೆಲ್ಲ ಕಳಿಸ್ತಾ ಇರೋದು ಆಮೇಲೆ ಇದ್ದಾರೆ ಅಣ್ಣಪ್ಪ ಸ್ವಾಮಿ, ಮಂಜುನಾಥ ಸ್ವಾಮಿ, ಸೌಜನ್ಯ. ಓಕೆ, ಈಗಾಗಲೇ ನಾವು ಹೋದ ಸಂಡೇ ಕಲಬುರಗಿ ಹೋಗಿದ್ದೀವಿ. ಈ ಸಂಡೇ ನೋಡಿ ಕೊಡುಗೆ ಬಂದಿದ್ದೀವಿ. ಈ ರೀತಿ ನಾವು ಎಲ್ಲ ಕಡೆನೂ ಜನ ಕರೆಯುವಾಗ ಅಲ್ಲೆಲ್ಲ ನಾವು ಹೋಗ್ತಾ ಇದ್ದೀವಿ. ಜನರು ದಂಗೆ ಹೇಳ್ತಾ ಇದ್ದಾರೆ. ಅಂದರೆ ನಾಳೆ ಸೋಮವಾರ ಚಿತ್ರದುರ್ಗದಲ್ಲಿದೆ, ಮಂಗಳವಾರ ಬೆಳಗಾಮಲ್ಲಿ ಹೋರಾಟ ಇದೆ. ದಂಗೆ ಹೇಳಲಿಕ್ಕೆ ಪ್ರಾರಂಭವಾಗಿದೆ. ಕಣ್ಣು ಮುಚ್ಚಿ ಕೂತಿರುವಂಥ ಸರ್ಕಾರ, ಇಲ್ಲದ್ರೆ ಇಂಥ ಬಡ್ಡಿ ದಂಧೆಗೆ ಪ್ರೋತ್ಸಾಹ ಕೊಟ್ಟು ಅವರನ್ನು ಬೆಳೆಸ್ತಾ ಇರುವ ಸರ್ಕಾರ ಇನ್ನಾದರೂ ಕಣ್ಣು ತೆರೆದು ನೋಡಿ ಏನು ಆಗ್ತಾ ಇದೆ ಅಂತ, ಸಮಾಜದಲ್ಲಿ ಯಾವ ರೀತಿಯಲ್ಲಿ ಜನರಿಗೆ ತೊಂದರೆ ಆಗ್ತಾ ಇದೆ ಅಂತೆ. ಅದು ಅಲ್ಲ, ಇದರೊಂದಿಗೆ ಮಾಧ್ಯಮ ಮಿತ್ರರಿಗೆ ನಾವೊಂದು ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ಇಷ್ಟು ದಿನ ಸೌಜನ್ಯ ವಿಷಯದಲ್ಲಿ ಸೌಜನ್ಯ ಸ್ಟೇ ಇದೆ, ಇನ್ನೊಂದಿದೆ ಎಂಬ ಉದ್ದೇಶದಿಂದ ಆ ಒಂದು ನೆಪದಲ್ಲಿ ಸುದ್ದಿ ಮಾಡ್ತಾ ಇರಲ್ಲ. ಆದರೆ ಇದರಿಂದ ನೊಂದು ಈ ರೀತಿಯಲ್ಲಿ ಗ್ರಾಮದಲ್ಲಿ ನೊಂದು ಮರೆಯಲ್ಲಿ ಅಡೆ ಕೂತವರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಇದನ್ನೆಲ್ಲ ಸ್ವಲ್ಪ ಎತ್ತಿ ತೋರಿಸಿ ಸರ್ಕಾರದ ಕಣ್ಣು ತೆರೆಯುವ ರೀತಿಯಲ್ಲಿ ಮಾಡಿ ಜನರಿಗೆ ನೆಮ್ಮದಿಯ ಬದುಕನ್ನು ಕಟ್ಟಿಸ್ಕೊಳ್ಬೇಕು. ಇಲ್ಲ ಇದ್ದರೆ ಮುಂದಿನ 2 ತಿಂಗಳ ಒಳಗೆ ಕರ್ನಾಟಕ ರಾಜ್ಯದಲ್ಲಿ ಯಾವ ರೀತಿಯಲ್ಲಿ ಜನರು ದಂಗೆ ಹೇಳ್ತಾರೆ ನಮಗೆ ಹೇಳಲಿಕ್ಕೆ ಆಗಲ್ಲ. ಅದಕ್ಕೆ ಮುಂಚೆ ಸರ್ಕಾರ ಎಚ್ಚೆತ್ತುಕೊಳ್ಳಿ ಅಂತ ಈ ಮೂಲಕ ಸರ್ಕಾರಕ್ಕೆ ನಾವು ಮನವಿ ಮಾಡ್ತಾ ಇದ್ದೀವಿ.